Now we have welcome dance. ಚಿಲಗುಟ್ಟೆಯಲ್ಲಿ ಈ ದಿವಸ ನಾವು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿದ್ದೇವೆ. ಒಂದು ಇಡೀ ರಾಜ್ಯಾದ್ಯಂತ ಒಂದೇ ದಿವಸ ಸಮುದಾಯದ ಶಾಲಾ ಕಾರ್ಯಕ್ರಮ. ನಮ್ಮ ಇಡೀ ವರ್ಷದ ವಾರ್ಷಿಕವಾಗಿ ನಾವೇನು ಕಲ್ತಿದ್ದೇವೆ ಅದರೆಲ್ಲ ರಿಸಲ್ಟನ್ನು ಕೊಡುವಂಥ, ಫಲಿತಾಂಶವನ್ನು ನೀಡುವಂಥ ಒಂದು ದಿವಸ. ಅದ್ರ ಜೊತೆಗೆ ನಮ್ಮೆಲ್ಲ ಪೇರೆಂಟ್ಸು ನಮ್ಮ ಶಾಲೆಗೆ ಬಂದು ಇಲ್ಲಿ ಬೇಕಾದಂಥ ಮಾಹಿತಿಗಳನ್ನು ಕೂಡ ಪಡ್ಕೊಂಡು ಹೋಗುವಂಥದ್ದು. ಒಂದು ವರ್ಷದಲ್ಲಿ ಇನ್ನು ಮುಂದಿನ ವರ್ಷದಲ್ಲಿ ನಾವೇನು ಮಾಡಬೇಕು, ನಮ್ಮ ಪೂರ್ವ ತಯಾರಿಗಳು ಏನು ಎನ್ನುವ ಬಗ್ಗೆ ಕೂಡ ನಾವು ತಿಳ್ಕೊಳ್ಳಿಕ್ಕೆ ಒಂದು ಅನುಕೂಲ ಮಾಡಿಕೊಡುವಂಥ ಸಮುದಾಯದ ಶಾಲಾ ಕಾರ್ಯಕ್ರಮ. ಬಹುಶಃ ಎಲ್ಲ ನಮ್ಮ ಮಕ್ಕಳ ಹೆತ್ತವರು ಇರ್ಬೋದು, ಊರಿನ ಪ್ರಮುಖರಿರ್ಬೋದು, ನಮ್ಮ ಕೌನ್ಸಿಲರ್ ಅವರು, ವಿಶೇಷವಾಗಿ ನಮ್ಮ ಈ ಭಾಗದ ಪುರಸಭೆಯ ಮುಖ್ಯಾಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ತಮ್ಮೆಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತೆ. ಈಗ ವೇದಿಕೆಯ ಕಾರ್ಯಕ್ರಮವನ್ನು ಆರಂಭ ಮಾಡಲಿಕ್ಕಿದ್ದೇವೆ. ಈ ದಿವಸದ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ HMC ಅಧ್ಯಕ್ಷರು ಹಸೀನಾ ಮೇಡಮ್ ಅವರು ದಯವಿಟ್ಟು ತಾವು ವೇದಿಕೆ ಬರಬೇಕು. ತಮ್ಮನ್ನು ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸಿದ್ದೇವೆ. ಉಳ್ಳಾಲ ಸೋಮೇಶ್ವರ ಪುರಸಭೆಯ ಕೌನ್ಸಿಲರ್ ಆಗಿರುವಂಥ ಸನ್ಮಾನ್ಯ ಸಲಾಂ ಸರ್ ಅವರು, ಅಬ್ದುಲ್ ಸಲಾಂ ಅವರು ಕೂಡ ವೇದಿಕೆ ಬರಬೇಕು. ತಮ್ಮನ್ನು ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತವನ್ನು ಕೋರ್ತಿದ್ದೇವೆ. ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರುವವರು ಶ್ರೀಯುತ ಮತ್ತಡಿ ಸರ್ ಅವರು, ನಮ್ಮ ಉಳ್ಳಾಲ ಸೋಮೇಶ್ವರ ಪುರಸಭೆಯ ಮುಖ್ಯಾಧಿಕಾರಿಗಳು, ಅದರ ಜೊತೆಗೆ ಸೆನ್ಸಸ್ಸಿನ ಮುಖ್ಯ ಈ ಭಾಗದ ಅಧಿಕಾರಿಗಳು ಕೂಡ ಆಗಿದ್ದಾರೆ. ಅತ್ಯಂತ ಸರಳ ಸಜ್ಜನಿಕೆಯ ಮತ್ತಡಿ ಸರ್ ಅವರು ವೇದಿಕೆ ಬರಬೇಕು. ತಮ್ಮನ್ನು ಅತ್ಯಂತ ಪ್ರೀತಿ ಗೌರವದಲ್ಲಿ ನಾವು ಸ್ವಾಗತಿಸ್ತಿದ್ದೇವೆ. ಇನ್ನೋರು ಶ್ರೀಯುತ ರಹೀಮ್ ಉಚ್ಚಿಲ್ ಅವರು. ರಹೀಮ್ ಎನ್ನುವಂತೂ ನಮ್ಮ ಈ ಭಾಗಕ್ಕೆ ನಮಗೆಲ್ಲರಿಗೂ ಕೂಡ ಅಂಬಾನಿ ಇದ್ದಾಗೆ ಎಲ್ಲ ಕೆಲಸ ಕಾರ್ಯಗಳನ್ನು ಹೇಳಿದ ಕೂಡಲೇ ತಾನು ಇಲ್ಲಿ ಉಪಸ್ಥಿತರಿಲ್ಲದರೂ ಕೂಡ ಬೇರೆ ಎಲ್ಲರ ವ್ಯವಸ್ಥೆಯನ್ನು ಮಾಡುವಂಥ ಒಬ್ಬ ಅದ್ಭುತವಾದ ಒಬ್ಬ ನಮ್ಮ ಸಮಾಜಮುಖಿ ಕೆಲಸ ಮಾಡುವಂಥ ಒಬ್ಬ ಸಮಾಜ ಸೇವಕರು ಕೂಡ ಹೌದು. ನಮ್ಮನ್ನು ವೇದಿಕೆಗೆ ಬರಮಾಡಿಕೊಡ್ತೇವೆ. ಇನ್ನೊರು ಈ ದಿವಸ ನಮ್ಮ ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಕೂಡ ಸಂಪನ್ಮೂಲ ವ್ಯಕ್ತಿಗಳಿಗೆ ನಮ್ಮೊಟ್ಟಿಗೆ ಭಾಗವಹಿಸುವವರು ಶ್ರೀಮತಿ ಆಶಾ ದಿಲೀಪ್ ರೈ ಅವರು. ನಮ್ಮ ಸ್ಥಳೀಯ ಕೇರಳದ ಕೊಡ್ಲಮುಗುರು ವಾಣಿವಿಜಯ ಶಾಲೆ ಪ್ರೌಢಶಾಲೆಯಲ್ಲಿ ಗಣಿತ ಉಪನ್ಯಾಸಕರಾಗಿದ್ದುಕೊಂಡು ಅನೇಕ ಕಾರ್ಯಕ್ರಮಗಳಲ್ಲಿ ಮಕ್ಕಳಿಗೆ, ಪೇರೆಂಟ್ಸಿಗೆ ಎಲ್ಲರಿಗೂ ಕೂಡ ಒಂದು ಮೋಟಿವೇಶನ್ ಸ್ಪೀಚನ್ನು ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡುವರು. ಮೇಡಮ್ ದಯವಿಟ್ಟು ತಾವು ಬರಬೇಕು. ತಮ್ಮನ್ನು ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತವನ್ನು ಕೊಡ್ತೇವೆ. ಇನ್ನೊಂದು ಶ್ರೀಯುತ ದಿಲೀಪ್ ಕುಮಾರ್ ರೈ ಅವರು, ತಾವು ಕೂಡ ಬರಬೇಕು ಸರ್. ತಾವು ದೈಹಿಕ ಶಿಕ್ಷಣ ಶಿಕ್ಷಕರು, ನಮ್ಮ ವಿಶ್ವಮಂಗಳ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿದ್ದುಕೊಂಡು ಅನೇಕ ಸಂಘಟನೆಗಳು ಮಾಡಿದವರು, ರಾಷ್ಟ್ರಮಟ್ಟ ಸಂಘಟನೆ ಕೂಡ ಮಾಡಿದಂಥ ಒಬ್ಬ ಹಿರಿಯ ದೈಹಿಕ ಶಿಕ್ಷಕರು. ತಮ್ಮನ್ನು ಕೂಡ ವೇದಿಕೆ ನಾವು ಬರಮಾಡಿಕೊಳ್ತೇವೆ. ಹಾಗೆ ಎಲ್ಲ ಕಾರ್ಯಕ್ರಮ ಸಂಘಟನೆ ಮಾಡಿದವರು ನಮ್ಮ ಮುಖ್ಯೋಪಾಧ್ಯಾಯರು ಶ್ರೀಯುತ ಹರೀಶ್ ಕುಮಾರ್ ಸರ್ ಅವರು, ತಾವು ಕೂಡ ಬರಬೇಕು. ಎಲ್ಲ ವ್ಯವಸ್ಥೆಯಲ್ಲಿ ಸಹಕರಿಸಿ ತಾವು ತಮ್ಮನ್ನು ವೇದಿಕೆಗೆ ಬರಮಾಡಿಕೊಡ್ತೇವೆ. ನಮ್ಮ ಉಪಾಧ್ಯಕ್ಷರು ಶ್ರೀಯುತ ಬಶೀರ್ ಅವರು ದೂರದಲ್ಲಿದ್ದಾರೆ ಸರ್, ದಯವಿಟ್ಟು ತಾವು ಬರಬೇಕು. ನಮ್ಮ HDMCಯ ಉಪಾಧ್ಯಕ್ಷರಾಗಿ ಇದ್ದುಕೊಂಡು ಅನೇಕ ಒಳ್ಳೆಯ ಕಾರ್ಯಕ್ರಮ ಮಾಡಲಿಕ್ಕೆ ತಮಗೆಲ್ಲ ಪ್ರೋತ್ಸಾಹ ನೀಡಿದವರು, ತಾವು ವೇದಿಕೆಗೆ ಬರಬೇಕು. ತಮ್ಮನ್ನು ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಬರಮಾಡಿಕೊಟ್ಟಿದ್ದೇವೆ. ಮಕ್ಕಳು ಚಪ್ಪಾಳೆ ಬರ್ಬೋದಲ್ಲ? ಎಲ್ಲರ ನಮ್ಮ ಅತಿಥಿಗಳನ್ನು ಅತ್ಯಂತ ಪ್ರೀತಿ ಗೌರವಧರಗಳಿಂದ ವೇದಿಕೆಗೆ ನಾವು ಬರಮಾಡಿಕೊಡ್ತಿದ್ದೇವೆ. ಈ ನಮ್ಮ ಚೆಂಡೆ ಮತ್ತು ಬ್ಯಾಂಡ್ ವಾದನ ಇರುವುದು ನಮ್ಮ PMC ಸರ್ಕಾರದಿಂದ PMC ಕೊಡುಗೆ ಈಗ ಅಭ್ಯಾಸ ಮಾಡ್ತಿದ್ದಾರೆ. ಈ ದಿವಸ ನಮಗೆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ PMCಯ ಮೂಲಕ ಆರಂಭವಾದಂಥ LKG UKG 2ನೇ ವರ್ಷದ ಅವಧಿ. ಈಗ UKG ಮಕ್ಕಳು ಮುಂದಕ್ಕೆ 1ನೇ ಕ್ಲಾಸಿಗೆ ಪ್ರಮೋಷನ್ ಆಗಿ ಮುಂದೆ ಹೋಗುವವರು. ಹಾಗಾಗಿ ಆ ಮಕ್ಕಳನ್ನು ಒಂದು ಹುರಿದುಂಬಿಸುವಂಥ ನಮ್ಮ ಕಾರ್ಯಕ್ರಮ ಗ್ರ್ಯಾಜುಯೇಷನ್ ಡೇ ಕಾರ್ಯಕ್ರಮ. ಈ ಗ್ರ್ಯಾಜುಯೇಷನ್ ಡೇ ಕಾರ್ಯಕ್ರಮವನ್ನು ಮಕ್ಕಳಿಗೆ ಅವ್ರ ನೆನಪಲ್ಲಿ ಉಳಿಬೇಕು, ಅವರದನ್ನು ಯಾವಾಗಲೂ ಮನವರಿಕೆ ಮಾಡಿಕೊಡ್ಬೇಕು ಎನ್ನುವಂಥ ಒಂದು ದೃಷ್ಟಿಯನ್ನಿಟ್ಟುಕೊಂಡು ನಾವು ಗ್ರ್ಯಾಜುಯೇಷನ್ ಡೇ ಎನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಕೂಡ ನಡೆಸಿಕೊಡ್ಲಿಕ್ಕೆ ಈ ಮುಂದಿನ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ UKGಯ ಟೀಚರ್ ಆಗಿರುವಂಥ ಪ್ರಿಯಾ ಮೇಡಮ್ ಅವರು ನಡೆಸಿಕೊಡ್ಬೇಕು ನಮ್ಮಲ್ಲಿ ವಿನಂತಿಸಿಕೊಡ್ತಿದ್ದೇವೆ. And help me do what's right. Stay with me all day long. Thank you. Now I would like to call Savita ma'am to welcome the gathering. Good morning, respected headmaster, chief guest, dear parents, my fellow teachers and my lovely little graduates. Today is a very special and emotional day for all of us, as we gather here to celebrate the UKG graduation day of our tiny stars.
First of all, I would like to extend a very warm welcome to our respected chief guest, resource person, Asha Dilip Rai ma'am and Dilip sir, physical education teacher, Vishwamangala English Medium School. We are truly honored to have you with us today. Your presence has made this occasion even more special and memorable for our children. I would like to welcome Martadi sir, CO Someshwar Purasabha. I would like to extend a warm welcome to our councillor Abdul Salam sir, Rahim sir, for your constant support and graduate. And next, I would like to our SDMC President Asina ma'am and SDMC Vice President Bashir sir. I would also like to welcome our respected headmaster, Mr. Ari sir, whose constant guidance and support help us nurture these young minds with love and care. A big welcome to all the parents. Thank you for trusting us and being wonderful partner in your child's learning journey. And I would like to, and of course, a heartfelt welcome to my dear colleagues. Your dedication and hard work make all the difference in shaping this young future. Today we are not just celebrating a ceremony but the growth, learning and joyful journey of our little graduates. From learning their first letter to make new friends, they have come a long way. We are so proud of each one of them. Dear children, today is your day. Keep smiling, keep learning and always believe in yourselves. The future is bright and this is just a beginning. Once again, I welcome you all and thank you for being a part of this beautiful celebration. Thank you. Now let's I call our HM to introduction the program. ಆತ್ಮೀಯರೇ, ವೇದಿಕೆಯನ್ನು ಅಲಂಕರಿಸಿರುವಂಥ ನಮ್ಮ ಈ ಶಾಲೆಯ STMCಯ ಅಧ್ಯಕ್ಷೆ ಹಸೀನಾ ಮೇಡಮ್ ರವರೇ, ಹಾಗೆ ವೇದಿಕೆಯಲ್ಲಿರುವಂಥ ನಮ್ಮ ಈ ಭಾಗದ ಕೌನ್ಸಿಲರ್ ಆಗಿರುವಂಥ ಶ್ರೀಯುತ ಅಬ್ದುಲ್ ಸಲಾಂ ಸರ್ ಅವರೇ, ಹಾಗೆ ನಮ್ಮ ಪುರಸಭೆ ಸೋಮೇಶ್ವರದ ಮುಖ್ಯ ಅಧಿಕಾರಿಯಾಗಿರುವಂಥ ಶ್ರೀಯುತ ಮತ್ತಾಡಿ ಸರ್ ಅವರೇ, ಹಾಗೆ ನಮ್ಮ ಈ ಭಾಗದ ಉದ್ಯಮಿ ಹಾಗೆ ಸಮಾಜ ಸೇವಕರಾಗಿರುವಂಥ ಸಲೀಂ ಸರ್ ಅವರೇ, ಹಾಗೆ ಸಂಪನ್ಮೂಲ ವ್ಯಕ್ತಿಯಾಗಿರುವಂಥ ಇವತ್ತಿನ ಶ್ರೀಮತಿ ಆಶಾ ದಿಲೀಪ್ ಮೇಡಮ್ರವರೇ, ಹಾಗೆ ಉಪಾಧ್ಯಕ್ಷರೇ, ಹಾಗೆ ಎಲ್ಲ ಇಲ್ಲಿ ಇರದಿರುವಂಥ ನಮ್ಮ ಪೋಷಕರೇ, ಹಾಗೆ ಊರವರೇ, ಹಾಗೆ ನಮ್ಮ ಶಿಕ್ಷಕ ವೃಂದದವರೇ, ಪ್ರೀತಿಯ ಮಕ್ಕಳೇ, ಇವತ್ತೊಂದು ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಶಾಲೆಗಳಲ್ಲಿಯೂ ಸಮುದಾಯದತ್ತ ಶಾಲಾ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದಾರೆ. ಎಲ್ಲರಿಗೂ ಗೊತ್ತಿರ್ಬೋದು, ಸಮುದಾಯದತ್ತ ಶಾಲಾ ಕಾರ್ಯಕ್ರಮ ವರ್ಷದಲ್ಲಿ 2 ಸಲ ನಡೀತದೆ. ಫಸ್ಟ್ ಸೆಮಿಸ್ಟರ್ ಆದ ನಂತರ ಒಂದು ಸಮುದಾಯದತ್ತ ಶಾಲಾ ಕಾರ್ಯಕ್ರಮ, ಹಾಗೆ ದ್ವಿತೀಯ ಸೆಮಿಸ್ಟರ್ ಪರೀಕ್ಷೆ ಆದ ನಂತರ ಸಮುದಾಯದತ್ತ ಶಾಲಾ ಕಾರ್ಯಕ್ರಮ ಅಂದರೆ 2025-26ನೇ ಶೈಕ್ಷಣಿಕ ವರ್ಷದ ಕೊನೆಯ ಸಮುದಾಯದತ್ತ ಶಾಲಾ ಕಾರ್ಯಕ್ರಮಕ್ಕಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಸಮುದಾಯದತ್ತ ಶಾಲಾ ಕಾರ್ಯಕ್ರಮ ಅಂದರೆ ಎಲ್ಲರಿಗೂ ಗೊತ್ತು. ನಮ್ಮ ಸಮುದಾಯ ಅಂದರೆ ಎಲ್ಲರೂ ಬಂದು ನಮ್ಮ ಹಳೆ ವಿದ್ಯಾರ್ಥಿಗಳು, ನಮ್ಮ ಪೋಷಕರು, ನಮ್ಮ ಊರಿನ ಗಣ್ಯರು, ಹಾಗೆ ಶಿಕ್ಷಣ ಪ್ರೇಮಿಗಳು, ಹಾಗೆ ಶಿಕ್ಷಕರು, ಮಕ್ಕಳು ಎಲ್ಲ ಒಟ್ಟು ಸೇರಿ ಶಾಲೆಯ ಅಭಿವೃದ್ಧಿಯ ಬಗ್ಗೆ ಚರ್ಚಿಸುವಂಥ ಒಂದು ಸಭೆ ಇದು, ಕಾರ್ಯಕ್ರಮ ಇದು. ಅಂದರೆ ಮುಂದಿನ ವರ್ಷಕ್ಕೆ ನಾವು ಏನು ಮಾಡ್ಬೋದು, ಹೇಗೆ ಅಭಿವೃದ್ಧಿ ಮಾಡ್ಬೋದು ನಮ್ಮ ಶಾಲೆಯನ್ನು ಎಂಬುದಾಗಿ ನಾವು ಚರ್ಚೆ ಮಾಡಿಕೊಂಡು ತೀರ್ಮಾನ ಮಾಡಬೇಕಾಗ್ತದೆ. ಅಂದರೆ ನಮ್ಮ ಮಕ್ಕಳ ಸಂಖ್ಯೆಯನ್ನು ನಾವು ಹೆಚ್ಚು ಮಾಡಬೇಕಾಗ್ತದೆ. ಮತ್ತು ಶೈಕ್ಷಣಿಕವಾಗಿ ನಾವು
ಅಭಿವೃದ್ಧಿ ಹೇಗೆ ಆಗ್ಬಹುದು ಎಂಬುದರ ಬಗ್ಗೆ ನಾವು ಈ ಒಂದು ದಿನ ಎಲ್ಲರೂ ಸೇರಿ ಮಾತಾಡುವಂತ ಒಂದು ದಿನ. ಇವತ್ತು ನೀವು ಪೋಷಕರೆಲ್ಲ ಬಂದಿರಿ, ಭಾರಿ ಖುಷಿ ಆಯಿತು. ತುಂಬಾ ಪೋಷಕರು ಆಗಮಿಸಿದ್ದೀರಿ. ಅದರ ಒಟ್ಟಿಗೆ ನಾವು ಇವತ್ತೊಂದು ವಿಶೇಷವಾಗಿ ಒಂದು ಕಾರ್ಯಕ್ರಮ ಅಂದ್ರೆ UKG ಮಕ್ಕಳು ಇನ್ನು ಬರುವ ವರ್ಷ 2026-27ನೇ ಶೈಕ್ಷಣಿಕ ವರ್ಷದಲ್ಲಿ 1ನೇ ತರಗತಿಗೆ ಪ್ರವೇಶ ಪಡೀತಾ ಇದ್ದಾರೆ. ಅವರಿಗೆ ಒಂದು ಗ್ರಾಜ್ಯುಯೇಷನ್ ಡೇ ಅಂದ್ರೆ ಮುಂಚೆಲ್ಲ ನಿಮಗೆ ಗೊತ್ತಿತ್ತು ಪದವಿ ಪಡೆಯುವಂತಹದ್ದು. ಈಗ ಪದವಿ 1ನೇ ಕ್ಲಾಸಲ್ಲಿ ಮಕ್ಕಳಿಗೆ ಪದವಿ ಸಿಗುವಂತಹದ್ದು. 1ನೇ ಕ್ಲಾಸಿಗೆ ಹೋಗುವಾಗ ಒಂದು ಹೊಸ ಅನುಭವ ಅವರಿಗೆ. ಪದವಿ ಎಂಬುದಾಗಿ ಅವರಿಗೆ ಹೇಗೆ 1ನೇ ಕ್ಲಾಸಲ್ಲಿ ಗೊತ್ತಾಗ್ತದೆ ಅವರಿಗೆ ಪದವಿ ಅಂದ್ರೆ ಏನಂತ ಈಗಲೇ ಅವರಿಗೆ ಅನುಭವ ಆಗ್ತದೆ. ಅದಕ್ಕೆ ಬೇಕಾಗಿ ಅವರಿಗೆ ಅನುಭವ ಆಗಬೇಕು, ಮಕ್ಕಳಿಗೆ ಕೂಡ ಏನಂತ ಗೊತ್ತಾಗಬೇಕು ಈ ಪದವಿ ಪಡೆಯುವುದು ಏನೇ ಅಂತ. ಅದಕ್ಕಾಗಿ ಗ್ರಾಜ್ಯುಯೇಷನ್ ಡೇ ಅಂತ ಒಂದು ಕಾರ್ಯಕ್ರಮವನ್ನು ಈಗ ಎಲ್ಲ ಶಾಲೆಗಳಲ್ಲಿ ಬರ್ತಾ ಇದ್ದಾರೆ. ಹಾಗೆ ಇವತ್ತು ನಮ್ಮ ಶಾಲೆಯಲ್ಲಿ ಕೂಡ ನಾವು ಮಾಡ್ತಾ ಇದ್ದೇವೆ. ಹಾಗೆ ನಿಮಗೆಲ್ಲ ಪೋಷಕರಿಗೆಲ್ಲ ಒಂದು ಮಾಹಿತಿ ಕೊಡ್ಲಿಕ್ಕಾಗಿ ಪೋಷಕರು ಮತ್ತು ಮಕ್ಕಳು ಹೇಗಿರಬೇಕು, ಪೋಷಕರು ಮತ್ತು ಶಿಕ್ಷಕರ ಸಂಬಂಧ ಹೇಗಿರಬೇಕು, ಮಕ್ಕಳ ಸಂಬಂಧ ಹೇಗಿರಬೇಕು ಎಂಬುದರ ಬಗ್ಗೆ ನಮಗೆ ಇವತ್ತು ಮಾತಾಡಲಿಕ್ಕೆ ಬೇಕಾಗಿ ನಮ್ಮೊಂದಿಗೆ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಆಗಮಿಸಿದ್ದಾರೆ. ಶ್ರೀಮತಿ ಆಶಾ ಮೇಡಮ್ ನಮ್ಮೊಂದಿಗಿದ್ದಾರೆ. ಅವರು ನಮಗೆ ನಿಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಅದು ಕೂಡ ವಿಶೇಷವಾದ ಒಂದು ಕಾರ್ಯಕ್ರಮ ಇವತ್ತು ನಡೀಲಿಕ್ಕಿದೆ. ಹಾಗೆ ಇವತ್ತು ಎಲ್ಲರೂ ನಾವು ಒಟ್ಟು ಸೇರಿ ಮತ್ತೆ ಕೊನೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಕ್ಕಳಿಂದ ನಡೀಲಿಕ್ಕಿದೆ. ಅಂದರೆ ಮಕ್ಕಳು ಯಾವುದ ಸಾಂಸ್ಕೃತಿಕವಾಗಿಯೂ ಅವರು ಅಭಿವೃದ್ಧಿ ಆಗಬೇಕು, ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಎಲ್ಲದರಲ್ಲಿ ಮುಂದೆ ಹೋಗಬೇಕು ಎಂಬ ನಿಟ್ಟಿನಲ್ಲಿ ನಮ್ಮ ಶಾಲೆಯಲ್ಲಿ ಎಲ್ಲ ನಾವು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಈಗ ನಿಮಗೆ ಗೊತ್ತಿರುವ ಹಾಗೆ ನಮ್ಮದು PMC ಶಾಲೆ ಗೊತ್ತಿದೆ ಎಲ್ರಿಗೂ. ಇಲ್ಲಿ ಎಲ್ಲಿ ಇಲ್ಲ, ನಮ್ಮ ಈ ವಲಯದಲ್ಲಿ ಎಲ್ಲಿಯೂ PMC ಶಾಲೆ ಇಲ್ಲ. ಮತ್ತೆ 9 ಕೆರೆ ಶಾಲೆಯಲ್ಲಿ ಉಳ್ಳಾಳದಲ್ಲಿ ಒಂದು PMC ಶಾಲೆ ಆಗಿದೆ. ಈಗ ನಮ್ದು ಈಗ 2 ವರ್ಷ ಆಯಿತು PMC ಶಾಲೆ ಅಂತ ಆದದ್ದು. ಅಂದರೆ ನಮಗೆ ತುಂಬಾ ಶಿಕ್ಷಕರು ಇದ್ದಾರೆ. ಇಲ್ಲಿ ಕಂಪ್ಯೂಟರ್ ಶಿಕ್ಷಕರಿದ್ದಾರೆ, ನಿಮಗೆ ಗೊತ್ತಿರ್ಬೋದು. ಸ್ಪೋಕನ್ ಇಂಗ್ಲಿಷ್ ಶಿಕ್ಷಕರಿದ್ದಾರೆ, ಕರಾಟೆ ಶಿಕ್ಷಕರಿದ್ದಾರೆ, ಯೋಗ ಶಿಕ್ಷಕರಿದ್ದಾರೆ. ಹಾಗೆ ಎಲ್ಲ ವಿಧದಲ್ಲಿ ಎಲ್ಲ ಬಗೆಯ ಶಿಕ್ಷಕರು ನಮ್ಮಲ್ಲಿ 9 ಮಂದಿ ಮ್ಯೂಸಿಕ್ ಶಿಕ್ಷಕರಿದ್ದಾರೆ. ಎಲ್ಲ 9 ಮಂದಿ ಶಿಕ್ಷಕರು ನಮಗೆ ಅಪಾಯಿಂಟ್ ಆಗಿದ್ದಾರೆ. ಇನ್ನು ಪ್ರತಿ ವರ್ಷ ಬರುವ ವರ್ಷ ಕೂಡ ಅವರು ಇರ್ತಾರೆ, ಮುಂದುವರಿತಾರೆ ಅವರೇ, ಅಥವಾ ಬೇರೆಯವರು ಇರ್ಬೋದು, ಅವರ ಬದಲಿಗೆ ಬೇರೆಯವರು ಬರ್ಬೋದು. ಆದ್ದರಿಂದ ಅದು ವಿಶೇಷ. ಬೇರೆ ಎಲ್ಲಿ ಯಾವ ಶಾಲೆಯಲ್ಲಿ ಇಲ್ಲ. 9 ಮಂದಿ ಪ್ರತ್ಯೇಕವಾದ ಸಂಪನ್ಮೂಲ ಶಿಕ್ಷಕರು ನಮ್ಮಲ್ಲಿದ್ದಾರೆ. ಅದೊಂದು ವಿಶೇಷ. ಆದ್ದರಿಂದ ನಿಮ್ಮಲ್ಲಿ ಕೇಳಿಕೊಳ್ಳೋದು, ಯಾರಾದರೂ ಶಾಲೆಗೆ ಸೇರ್ಲಿಕ್ಕಿದ್ರೆ ಇವತ್ತು ನಾವು ಏನು ಮಾಡ್ತಿದ್ದೇವೆ ಅಂದರೆ ಇವತ್ತು 5 ಮಂದಿಗೆ ಶಿಕ್ಷಕರಿಗೆ ತರಬೇತಿಯನ್ನು ತರಬೇತಿ ನಡೀತಾ ಇದೆ. ನಾವು 7 ಮಂದಿಯಲ್ಲಿ 2 ಶಿಕ್ಷಕರು ಇವತ್ತು ಇರೋದು. ಆದ್ದರಿಂದ ಇವತ್ತು ನಿಮಗೆ ನಾವು ಅಂಕಪಟ್ಟಿಯನ್ನು ಕೊಟ್ಟು ಸೈನ್ ಹಾಕಿಸ್ಬೇಕಿತ್ತು. ಆದರೆ ಇವತ್ತು ನಾವು ಮಾಡೋದಿಲ್ಲ. ಯಾಕಂದರೆ ಶಿಕ್ಷಕರು ಯಾರು ಇಲ್ಲ, ಇವತ್ತು ತರಗತಿ ಶಿಕ್ಷಕರು ಇಲ್ಲದ ಕಾರಣ ಇನ್ನೊಂದು ದಿವಸ ನಿಮಗೆ ನಾವು ಡೇಟ್ ಕೊಡ್ತೇವೆ, ನಾವು ಒಂದು ದಿನಾಂಕ ನಾವು ಕೊಡ್ತೇವೆ ನಿಮಗೆ. ಆಗ ನೀವು ಬಂದು ಎಲ್ಲರೂ ಕಡ್ಡಾಯವಾಗಿ ಬರಲೇಬೇಕು, ಸೈನ್ ಹಾಕ್ಲಿಕ್ಕೆ ಬೇಕಾಗಿ. ಮತ್ತೆ ನಿಮಗೆ ಏನಾದರೂ ಮಕ್ಕಳ ಉತ್ತರ ಪತ್ರಿಕೆ ನೋಡಬೇಕಾದ್ರೆ ಅವರು ಶಿಕ್ಷಕರು ಅವತ್ತು ಬರ್ತಾರೆ. ಅವತ್ತು ಬಂದ ಮೇಲೆ ನಿಮಗೆ ನೋಡ್ಬೋದು. ಮತ್ತೆ ಇನ್ನು ನಾಳೆಯಿಂದ ಶಾಲೆಗೆ ರಜೆ ಇರ್ತದೆ. ಮೇ 30ರವರೆಗೆ ರಜೆ ಇರ್ತದೆ. ಯಾವಾಗ? ಮೇ 30ರವರೆಗೆ. ಮೇ 15ರಿಂದ ನಾವು ದಾಖಲಾತಿ ಪ್ರಾರಂಭ ಮಾಡ್ತೇವೆ. ಮೇ 15ರಿಂದ ನೆನಪಿಟ್ಟುಕೊಳ್ಳಿ. ಮೇ 15ರಿಂದ ಯಾರಾದರೂ ಬರುವುದಾದರೆ ಶಾಲೆಗೆ ಬರ್ಲಿಕ್ಕೆ ಹೇಳಿ. ಮೇ 15ರಿಂದ ಬಂದರೆ ಸಾಕು. ಏನಾದರೂ 1ನೇ ಕ್ಲಾಸಿಗೆ ಅಥವಾ 2ನೇ ಕ್ಲಾಸಿಗೆ ಅಥವಾ 7ನೇ ಕ್ಲಾಸಿಗೆ ಅಥವಾ LKGಗೆ ಈಗ LKGಗೆ ಭರ್ತಿಯಾಗಿದೆ ಮಕ್ಕಳು. LKGಗೆ 30 ಮಂದಿ ಮಕ್ಕಳಾಗಿದೆ ಆಲ್ರೆಡಿ. ಅದಕ್ಕೆ 1ನೇ ಕ್ಲಾಸಿಗೆ ಸೇರ್ಬೋದು. 1ನೇ ಕ್ಲಾಸಿಗೆ ಯಾರಾದರೂ ಸೇರ್ಲಿಕ್ಕಿದ್ರೆ ಅಥವಾ ಬೇರೆ ತರಗತಿಗೆ ಯಾರಿಗಾದರೂ ಸೇರ್ಲಿಕ್ಕೆ ಮನಸ್ಸಿದ್ರೆ ಮಕ್ಕಳು ಬರುವುದಾದ್ರೆ ಮೇ 15 ನಂತರ ಶಾಲೆಗೆ ಬನ್ನಿ, ನಾವು ಇರ್ತೇವೆ ಇಲ್ಲಿ. ನಮಗೆ ಕಾಲ್ ಮಾಡಿ, ಬರುವಾಗ ನೀವು ಕಾಲ್ ಮಾಡಿ, ನಾವು ಅದಕ್ಕೆ ವ್ಯವಸ್ಥೆ ಮಾಡ್ತೇವೆ. ಮೇ 15ರಿಂದ, ಈಗಲ್ಲ, ಮೇ 15ರವರೆಗೆ ನಮಗೆ ಸೆನ್ಸಸ್ ಕಾರ್ಯಕ್ರಮ ಇದೆ. ಸೆನ್ಸಸ್ ನಿಮ್ಮ ಮನೆಗೆ ನಾವು ಬರ್ತೇವೆ, ಎಲ್ಲ ಶಿಕ್ಷಕರಾಗ ಅವರಿಗೆ ದಯವಿಟ್ಟು ಸೆನ್ಸಸ್ಸಿಗೆ ಸಹಕರಿಸಿ. ಎಲ್ಲ ಮನೆಗೆ ಬರ್ತಾರೆ. ಆಗ ಅವರು ಕೇಳುವಂಥ ಪ್ರಶ್ನೆಗೆ ಒಂದು ದಯವಿಟ್ಟು ನೀವು ಉತ್ತರ ಕೊಡಿ. ಅವರು ಬೇರೆ ಏನು ಕೇಳುವುದಿಲ್ಲ, ಮಾತ್ರ ಯಾವ ರೆಕಾರ್ಡ್ ಕೇಳುವುದಿಲ್ಲ, ಯಾವ ಆಧಾರ ಕೇಳುವುದಿಲ್ಲ. ಅವರು ಮನೆ ಬಗ್ಗೆ ಮಾತ್ರ ಕೇಳ್ತಾರೆ. ಸರ್ ಇದ್ದಾರೆ, ಮಾತಾಡಿ ಸರ್, ಅವರು ಮುಖ್ಯ ಅಧಿಕಾರಿ, ನನಗೆ ಸೂಪರ್ವೈಸರ್ ಆಗಿದ್ದೇನೆ. ಆದ್ದರಿಂದ ನೀವು ಸೆನ್ಸಸ್ಗೆ ಬಂದಾಗ ಎಲ್ಲ ಪೋಷಕರದೊಂದು ಕೇಳಿಕೊಳ್ಳೋದು, ನಿಮ್ಮ ಮನೆಗೆ ಶಿಕ್ಷಕರಾಗಿ ಬೇರೆ ಯಾರೇ ಬರಲಿ,
ನೀವು ದಯವಿಟ್ಟು ಅವರಿಗೆ ಮಾಹಿತಿಯನ್ನು ಕೊಡಿ. ನೀವು ಏನು ಬೇರೆ ಎನಿಸಬೇಡಿ, ಮಾಹಿತಿಯನ್ನು ಕೊಡಿ. ಅವರು ಮನೆ ಬಗ್ಗೆ ಕೇಳ್ತಾರೆ ಅಷ್ಟೇ, ನಿಮ್ಮ ಯಾವ ಆಧಾರ ಆಗಲಿ ಬೇರೆ ಯಾವ ರೆಕಾರ್ಡ್ ನಿಮ್ಮ ಹತ್ರ ಕೇಳೋದಿಲ್ಲ. ಅದರಿಂದ ಅವರನ್ನು ಪ್ರೀತಿಯಿಂದ ಬರಮಾಡಿಕೊಂಡು ಅವರು ಏನು ಕೇಳ್ತಾರೆ ಆ ಪ್ರಶ್ನೆಗೆ ಉತ್ತರವನ್ನು ಕೊಡಿ. ಈಗ ಸೆಲ್ಫ್ ಅಂತ ಅಂದರೆ ನೀವೇ ಸ್ವತಃ ಬೇಕಾದರೆ ಗಣತಿ ಮಾಡ್ಬೋದು. ಅದೊಂದು ಲಿಂಕ್ ಇದೆ, ನಾವು ಕಳಿಸ್ತೇವೆ ನಿಮಗೆ ಅದು ಸಹ ಮಾಡ್ಬೋದು. ನಾವು ನಿಮಗೆ ಗ್ರೂಪಲ್ಲಿ ಹಾಕ್ತೇವೆ ಲಿಂಕ್. ಆ ಲಿಂಕ್ ಮೂಲಕ ಕೂಡ ನೀವು ಸ್ವತಃ ನೀವೇ ಆಗ್ಬೋದು. ಆಗ ನಿಮಗೆ ಪ್ರಶ್ನೆ ಕಡಿಮೆ ಬರ್ತದೆ. ನಿಮಗೆ ಹೆಚ್ಚು ಹೊತ್ತು ಮನೆಯಲ್ಲಿ ನಿಮ್ಮ ಹತ್ರ ಪ್ರಶ್ನೆ ಕೇಳುವುದಿಲ್ಲ. ಅದರಿಂದ ಅದನ್ನು ನೀವೇ ಮಾಡಿಕೊಳ್ಬೋದು. ಆಯಿತಾ? 15ರವರೆಗೆ ಮಾತ್ರ ಅದು ಅವಕಾಶ ಇರೋದು. ನಾಳ್ದು 15ರವರೆಗೆ ಮಾತ್ರ ಅವಕಾಶ ಇದೆ ನಿಮಗೆ. ಲಿಂಕ್ ಇವತ್ತೇ ನಾನು ಹಾಕ್ತೇನೆ ಗ್ರೂಪಿಗೆ, ಆಯಿತಾ? ಪೇರೆಂಟ್ಸಿಗೆ ಹಾಕ್ತೇನೆ. ನೀವೇ ಸೆಲ್ಫ್ ಆಗಿ ಮಾಡ್ಬೋದು. ಆಯಿತಾ? ನೀವು ಗಣತಿ ನಿಮ್ಮನ್ನು ನೀವೇ ಗಣತಿ ಮಾಡಿಕೊಳ್ಬೋದು. ಅದೊಂದು 15ರವರೆಗೆ ಮಾತ್ರ. 15ರ ನಂತರ ನಿಮ್ಮ ಮನೆಗೆ ಬೇರೆಯವರು ಬರ್ತಾರೆ. ಆಯಿತಾ? ಈ 15ರಿಂದ ಮೇ 15ರವರೆಗೆ ನಡೆಯುತ್ತದೆ ಸೆನ್ಸಸ್. ಮತ್ತೆ ಮೇ 15ರ ನಂತರ ದಾಖಲಾತಿ ನಡೆಯುತ್ತದೆ ಇಲ್ಲಿ ಶಾಲೆಯಲ್ಲಿ. ನೆನಪಿಟ್ಟುಕೊಳ್ಳಿ, ನಾನು ಇದು ನಿಮಗೆ ಗ್ರೂಪಲ್ಲಿ ಹಾಕ್ತೇನೆ ಯಾವ ಡೇಟಲ್ಲಿ ಏನು ನಡೆಯುತ್ತದೆ ಅಂತ. ನಾವು ನಮ್ಮ ಪೇರೆಂಟ್ಸ್ ಗ್ರೂಪಲ್ಲಿ ನಾನು ಹಾಕ್ತೇನೆ. ಅದನ್ನು ನೋಡಿ ಪ್ರತಿಯೊಬ್ಬರು ಪೇರೆಂಟ್ಸ್ ಮೀಟಿಂಗ್ ಏನಾದರೂ ಇದೆ ನೋಡು, ನಿಮ್ಮ ಗ್ರೂಪಲ್ಲಿ ನೋಡಿ, ದಯವಿಟ್ಟು ನೋಡಿ. ನಾವು ಗ್ರೂಪಲ್ಲಿ ಪ್ರತಿಯೊಂದು ನಾವು ಹಾಕ್ತೇವೆ ಪೋಷಕರು. ಆಯಿತಾ? ಮತ್ತೆ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಎಲ್ಲರಿಗೂ ಶುಭವಾಗಲಿ. ನಿಮ್ಮ ಸಲಹೆ ಸೂಚನೆಯನ್ನು ಕೊಡಿ. ಇವತ್ತೊಂದು ಹೊಸತೊಂದು ಮತ್ತು ಮತ್ತೊಂದು ಬಂದಿದೆ, ನಿಮಗೆ ಲಿಂಕ್ ನಾವು ಕಳಿಸ್ತೇವೆ. ಒಂದು ಏನಂದರೆ ನಿಮ್ಮ ಸಲಹೆ ಸೂಚನೆ ಏನಾದರೂ ಇದ್ದರೆ ಅದನ್ನು ನೀವು ಹಾಕ್ಬೋದು. ನಿಮ್ಮ ಸಲಹೆ ಸೂಚನೆ ಶೈಕ್ಷಣಿಕವಾಗಿ ಹೇಗೆ ನಾವು ಅಭಿವೃದ್ಧಿ ಆಗ್ಬೋದು ಎಂಬುದರ ಬಗ್ಗೆ ನೀವೇನಾದರೂ ನಿಮ್ಮ ಅಭಿಪ್ರಾಯ ಇದ್ದರೆ ಅದರಲ್ಲಿ ನೀವು ವಾಟ್ಸಪ್ ನಂಬರ್ ಉಂಟು, ಮತ್ತು ಮೇಲ್ ID ಉಂಟು. ನೀವು ಏನಾದರೂ ಇದ್ದರೆ ನಿಮ್ಮ ಇದನ್ನು ಬರೆದು ಅದರಲ್ಲಿ ಹಾಕ್ಬೋದು. ಆಯಿತಾ? ಅದೊಂದು ಹೊಸ ಒಂದು ಈ ಸಲ ಇವತ್ತಿನಿಂದ ಪ್ರಾರಂಭ ಆಗ್ತದೆ. ಅದು ಅಂದರೆ ಶಾಲೆ ಹೇಗೆ ಅಭಿವೃದ್ಧಿ ಆಗ್ಬೋದು ಅಂತ ನಿಮ್ಮ ಅಭಿಪ್ರಾಯ, ನಿಮ್ಮ ಸಲಹೆ ಸೂಚನೆ ನಮಗೆ ಕೊಡಬೇಕು. ಆಯಿತಾ? ಗೊತ್ತಾಯ್ತು? ಇದು ಸರ್ಕಾರದ ಒಂದು ಹೊಸ ಯೋಜನೆ. ಅದರಿಂದ ಎಲ್ಲರಿಗೂ ಶುಭವಾಗಲಿ. ನನಗೆ ಶೈಕ್ಷಣಿಕ ವರ್ಷಕ್ಕೆ ಎಲ್ಲರೂ ನಮ್ಮ ಶಾಲೆಗೆ ಬರುವ ಹಾಗೆ ಮಕ್ಕಳನ್ನು ಮಾಡಿ, ಮತ್ತು ಎಲ್ಲರ ಸಹಕಾರವನ್ನು ಕೇಳ್ತಾ, ಇವತ್ತು ನಿಮಗೆ ನಾವು ಮಾರ್ಕ್ಸ್ ಹೇಳೋದಿಲ್ಲ ಮತ್ತು ಉತ್ತರ ಪತ್ರಿಕೆ ಕೊಡೋದಿಲ್ಲ, ನೆಕ್ಸ್ಟ್ ನಾವು ಒಂದು ದಿನ ಹೇಳ್ತೇವೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಪರಿಚಯ, ಕಾರ್ಯಕ್ರಮ ಯಾವ ರೀತಿ ನಡೀತದೆ ಎನ್ನುವ ವಿಚಾರವಾಗಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಬಹಳ ಉತ್ತಮವಾದ ಮಾಹಿತಿ ನೀಡಿದ್ದಾರೆ. ಬಹುಶಃ ರಿಸಲ್ಟನ್ನು ನಾವು ಉತ್ತರ ಪತ್ರಿಕೆ ನಾವೆಲ್ಲ ನೀಡ್ತೇವೆ, ದಿನಾಂಕವನ್ನು ನಾವು ಹೇಳ್ತೇವೆ. ವಿಶೇಷವಾಗಿ ಮತ್ತೊಂದು ಮಾಹಿತಿ ಹೇಳಿದ್ರು, ನಾವು ಚುನಾವಣೆ ಇದು ಈಗ ಸೆನ್ಸಸ್ನ ಕೆಲಸದಲ್ಲಿದ್ದೇವೆ. ತಾವೆಲ್ಲರೂ ಕೂಡ ಸೆಲ್ಫ್ ಎಲಿಮಿನೇಷನ್ ಅದನ್ನು ಮಾಡಬೇಕು. ಎಲ್ಲರಿಗೂ ಕೂಡ ಅದಕ್ಕೆ ಲಿಂಕ್ ಬರ್ತದೆ. ಆ ಲಿಂಕಲ್ಲಿ ತಾವೆಲ್ಲರೂ ಕೂಡ ತಮಗೆ ಬರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. 34 ಪ್ರಶ್ನೆಗಳಿದ್ದಾವೆ ಮನೆಗಳ ಬಗ್ಗೆ. ಮನೆ ಹೇಗಿದೆ, ಶೌಚಾಲಯ ಹೇಗಿದೆ, ಮನೇಲಿ ಎಷ್ಟು ಮಂದಿ ಇದ್ದಾರೆ, ಮತ್ತು ಎಷ್ಟು ಫ್ಯಾಮಿಲಿಗಳಿದ್ದಾವೆ, ಅದರ ಬಗ್ಗೆ ಎಲ್ಲ ಪ್ರಶ್ನೆ ಇದೆ. ಅದನ್ನು ನೀವೊಂದು ಉತ್ತರ ಕೊಟ್ಟರೆ ಸಾಕು. ನಾವು ಬಂದಾಗ ಆ ನಂಬರನ್ನು ಕೇಳ್ತೇವೆ, ಅದನ್ನು ನೀವು ನಮಗೆ ಕೊಟ್ಟರೆ ಸಾಕು. ಈಗ ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿರುವವರು ನಮ್ಮ ಸೆಲ್ಫ್ ಅದಾದಮೇಲೆ ಆ ನಂಬರನ್ನು ನೀವು ಸ್ಕ್ರೀನ್ಶಾಟ್ ತೆಗೆದಿಡಬೇಕು. ನಾವು ಬಂದಾಗ ಅದನ್ನು ಕೇಳ್ತೇವೆ, ಅದನ್ನು ನೀವು ಕೊಡಬೇಕು. ಆಗ ನಮಗೆ ಮುಂದಕ್ಕೆ ಅದನ್ನು ಬಾಕಿ ವಿವರಗಳನ್ನು ಫಿಲಪ್ ಮಾಡಿ ಸುಲಭ ಆಗ್ತದೆ. ತಾವೆಲ್ಲರೂ ಕೂಡ ಸಹಕರಿಸಬೇಕು. ನಮ್ಮ ಈ ಪುರಸಭೆಯ ಮುಖ್ಯಾಧಿಕಾರಿಗಳು, ಅದರ ಜೊತೆಗೆ ಸೆನ್ಸಸ್ಸಿನ ಕೂಡ ಅವರು ಚೀಫ್ ಆಫೀಸರ್ ಕೂಡ ಆಗಿದ್ದಾರೆ. ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ನಮಗೆ ಸಹಕರಿಸುವವರು. ನಮ್ಮ ಶಾಲೆಯ ಕೆಲವು ಬೇಡಿಕೆಗಳನ್ನು ಕೇಳಿದ್ದೇವೆ, ಯಾವುದೂ ಸರಿ ಆಗಿಲ್ಲ. ಇವತ್ತು ಮತ್ತೆ ಬಂದಿದ್ದಾರೆ. ನಮ್ಮ ಕೌನ್ಸಿಲರ್ ಸರ್ ಕೂಡ ಹೇಳಿದರು, ಮತ್ತೆ ಸರ್ ಬರಲಿ, ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ, 2 ಕ್ಲಾಸ್ ರೂಮ್ ಬೇಕಾಗ್ತದೆ, ಒಂದು ಶೀಟ್ ಆದರೂ ಹಾಕ್ತಾರೆ ಎನ್ನುವಂಥ ಒಂದು ಆಸೆ. ಸರ್ ತಾವು 2 ಮಾತಾಡಬೇಕು, ತಮ್ಮ ವಿನಂತಿಸಿಕೊಳ್ತಿದ್ದೇವೆ. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಈ ಭಾಗದ ಪುರಸಭೆ ಸದಸ್ಯರಾದ ಅಬ್ದುಲ್ ಸಲಾಂ ಸರ್, ವೇದಿಕೆಯಲ್ಲಿ ಸೇರಿರುವಂಥ ನಮ್ಮ ಈ ಕ್ಷೇತ್ರದ ಈ ಏರಿಯಾದ ಪುರಸಭಾ ಸದಸ್ಯರಾದ ಶ್ರೀಯುತ ಅಬ್ದುಲ್ ಸಲಾಂ ಸರ್ ಅವರೇ, SDMC ಅಧ್ಯಕ್ಷರಾದ ಹಸೀನಾ ಮೇಡಮ್ ಅವರೇ, ಸಂಪನ್ಮೂಲ ವ್ಯಕ್ತಿಯಾದ ಆಶಾಲತಾ ಮೇಡಮ್ ಅವರೇ, ಎಲ್ಲರ ನಮ್ಮ ಅಬ್ದುಲ್ ರಹೀಮ್ ಅವರೇ, ಹಾಗೂ SDMC ಉಪಾಧ್ಯಕ್ಷರೇ, ಹಾಗೂ ಎಲ್ಲ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯ ಹಾಗೂ ಎಲ್ಲ ಶಿಕ್ಷಕ ವೃಂದದವರೇ, ಬಂದಿರುವಂಥ ಎಲ್ಲ ಪೇರೆಂಟ್ಸ್ ಮತ್ತು ಮಕ್ಕಳೇ, ಇವತ್ತಿನ ಈ ಕಾರ್ಯಕ್ರಮ 2 ಕಾರ್ಯಕ್ರಮ ಇದೆ ಅಂತ ಹೇಳಿದರು. ಒಂದು ಗ್ರಾಜ್ಯುಯೇಷನ್ ಡೇ ಮತ್ತು ಒಂದು ಸಮುದಾಯದತ್ತ ಶಾಲೆ ಅಂತೇಳಿ. ಈಗ PMC ಇಲ್ಲಿ ನಮ್ಮ ಉಚ್ಚಲಗುಡ್ಡೆ ಶಾಲೆ ಸೋಮೇಶ್ವರ ಗ್ರಾಮದಲ್ಲಿ ಇದೆ.
ಉಳ್ಳಾಲದಲ್ಲಿ 3 ಶಾಲೆಗಳು, ಉಳ್ಳಾಲ ತಾಲೂಕಿಗೆ 3 ಶಾಲೆ ಅಂತ ಹೇಳಿದ ನೆನಪಿತ್ತು. ಈಗ ನಾವು ಮಕ್ಕಳ ಹತ್ರ ಮತ್ತು ಪೇರೆಂಟ್ಸ್ ಹತ್ರ ಒಂದು ಹೇಳುವಂಥದ್ದು, ಈ ಶಾಲೆ ಎನ್ನುವಂಥದ್ದು ಅದು ನಮ್ಮದು ಎನ್ನುವಂಥ ಭಾವನೆಯಿಂದ ಸರಕಾರಿ ವ್ಯವಸ್ಥೆಯನ್ನು ನಾವು ಬಲಪಡಿಸ್ತಾ ಹೋದಾಗ ಸರಕಾರಿ ಶಾಲೆಗಳು ಗಟ್ಟಿಯಾದಾಗ ಅದಕ್ಕೆ ಎಲ್ಲ ರೀತಿಯ ಸಹಕಾರಗಳು ಕೊಟ್ಟಾಗ ಆವಾಗ ನಮ್ಮ ವಿದ್ಯಾಭ್ಯಾಸದ ಅಥವಾ ಶಿಕ್ಷಣದ ಮೌಲ್ಯಗಳು ಜಾಸ್ತಿ ಆಗ್ತದೆ. ಈಗೇನಾಗಿದೆ, ಪ್ರೈವೇಟಲ್ಲಿ ಮೌಲ್ಯಗಳನ್ನು ಪರ್ಚೇಸ್ ಮಾಡುವಂಥ ಶಿಕ್ಷಣವನ್ನು ಬಿಸಿನೆಸ್ ಟೈಪಲ್ಲಿ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಮಕ್ಕಳನ್ನು ಒಂದು ಮೌಲ್ಯಯುತವಾದ ವಾತಾವರಣ ಕೊಂಡೋಗೋದಿದ್ರೆ ಇಂಥ ವ್ಯವಸ್ಥೆಗಳು ಬೆಳೀಬೇಕು. ಎಲ್ಲರೂ ಕೂಡ ಇಲ್ಲಿ ನಮ್ಗೆ ಭಾರಿ ಖುಷಿ ಆಯಿತು. ಮತ್ತು ಶಾಲೆಗಳಲ್ಲಿ ಮೇಡಮ್ ಇಂಗ್ಲೀಷಲ್ಲಿ ಮಾತಾಡಿದರು. ನಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಕಷ್ಟ ಆಗ್ಬೋದು, ಆದರೆ ಕೇಳಿಸ್ಕೊಳ್ಳಿಕ್ಕೆ ಖುಷಿ ಆಗ್ತದೆ. ನಮಗೆ ನಮ್ಮ ಕಾಲದಲ್ಲಿ ಇಂಥ ಶಾಲೆ ಶಿಕ್ಷಣ ಮಟ್ಟದಲ್ಲಿ 5ನೇ ಕ್ಲಾಸಲ್ಲಿ ABCD ಒಂದು ಕಲಿಸ್ತಿದ್ದು ಬಿಟ್ಟರೆ ಒಂದು ವರ್ಡ್ ನಾವು ಮಾತಾಡಲಿಕ್ಕೆ ಅವಕಾಶ ಇರಲಿಲ್ಲ, ಕಲಿಸುವವರು ಇರಲಿಲ್ಲ. ಮಾಸ್ಟರ್ಗಳು ಕೂಡ ಅಷ್ಟೇ, ಒಬ್ಬರೇ ಏಕೋಪಾಧ್ಯಾಯ ಶಾಲೆ ನಮ್ಮದು. ಹಾಗಾಗಿ ಎಲ್ಲವೂ ಕೂಡ ಆ ಥರ ಇತ್ತು. ಈಗ ಆಗಲ್ಲ. ಮಕ್ಕಳಿಗೆ ನಾವು ಕಾಲೇಜಿಗೆ ಹೋದಾಗ, ಕೆನರಾ ಕಾಲೇಜಿಗೆ ಜಾಯ್ನ್ ಆದಾಗ ನಮ್ಮ ಪರಿಸ್ಥಿತಿ ಗೊತ್ತಾದ್ದು ಇಂಗ್ಲೀಷ್ ಎಷ್ಟು ಮುಖ್ಯ ಅಂತೇಳಿ. ನಮ್ಗೆ ಏನಾಗ್ತದ ಅಂತೇಳಿ ಗೊತ್ತಾಗ್ತಿರ್ಲಿಲ್ಲ. ಬಹಳಷ್ಟು ಸಮಯ ಕ್ಲಾಸಲ್ಲಿ ಏನಾಗ್ತಾ ಇದೆ, ಏನು ಮಾತಾಡ್ತಾರೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಎಲ್ಲ ಮಕ್ಕಳು ಎಲ್ಲ ಇಂಗ್ಲೀಷ್ ಮೀಡಿಯಮ್ನವ್ರು ಬಂದು ಇಡೀ ಒಂದು ವ್ಯವಸ್ಥೆ ಏನಾಗ್ತಾಯಿದೆ ನಮ್ಮನ್ನು. ಆದರೂ ನಾವು ಏನೋ ಎದ್ದು ಬಿದ್ದು ಒಂದು ಮಟ್ಟಕ್ಕೆ ಬಂದು ಸ್ವಲ್ಪ ಕಲಿತು ನಾವು ಕೂಡ ಈಗ ಮಾತಾಡಬಲ್ಲೆವು, ಬರೆಯಬಲ್ಲೆವು ಅಂತ ಒಂದು ಹಂತಕ್ಕೆ ಬಂದಿದ್ದೇವೆ. ನಾನು ಪೇರೆಂಟ್ಸ್ ಹತ್ರ ರಿಕ್ವೆಸ್ಟ್ ಮಾಡೋದಿಷ್ಟೇ, ಇವತ್ತಿನ ಈ ಶಾಲೆ ಸಮುದಾಯದತ್ತ ಶಾಲೆ, ಅದು ಶಾಲೆಯತ್ತ ಸಮುದಾಯ ಕೂಡ ಬರಬೇಕು, ಸಮುದಾಯದತ್ತ ಶಾಲೆ ಕೂಡ ಹೋಗಬೇಕು. ನಾವೆಲ್ಲರೂ ಕೂಡ ಇದನ್ನು ಬಲಪಡಿಸಲಿಕ್ಕೆ ಪ್ರಯತ್ನ ಮಾಡುವ. ಅಡ್ಮಿಷನ್ ಜಾಸ್ತಿ ಆಗಲಿ, ವ್ಯವಸ್ಥೆಗಳು. ಇಲ್ಲಿ ಬಂದಾಗ ನಾನು ಮಾಸ್ಟರ್ ಕರೆಯುವಾಗ ನನಗೆ ಗೊತ್ತಿರಲಿಲ್ಲ, ಅವ್ರು ಯಾವಾಗ ಇಲ್ಲಿ ಕರೀತಾರೆ ಅಲ್ಲಿ ಏನಾದರೂ ಒಂದು ಬೇಡಿಕೆಗಳಿರ್ತದೆ. ಅವ್ರು ನಮ್ಮನ್ನು ಒಳ್ಳೆಯದಕ್ಕೂ ಕರೆಯೋದು ಮತ್ತು ಅವರ ಒಳ್ಳೆಯದಕ್ಕೂ ಕೂಡ ಅವಕಾಶವನ್ನು ಇಟ್ಕೊಂಡಿರ್ತಾರೆ. ಸೊ ಅವರೊಂದು ಮೊನ್ನೆ ನಾವು ನಮ್ಮ ಕೌನ್ಸಿಲ್ ಮೀಟಿಂಗಲ್ಲಿ ನಮ್ಮ ಇಲ್ಲಿಯ ಸದಸ್ಯರು ಅದನ್ನು ಪ್ರಸ್ತಾಪ ಮಾಡಿದ್ದಾರೆ ಮತ್ತು ನಿರ್ಣಯ ಮಾಡಿದ್ದೇವೆ, ಹೇಗೆ ಮಾಡಬೇಕಂತ, ತಾತ್ಕಾಲಿಕವಾಗಿ ಎಂದು ಮಾಡಬೇಕಂತ ಹೇಳಿದ್ದಾರೆ. ಸೊ ಅದನ್ನು ಕೂಡ ನಾವು ಆದಷ್ಟು ಬೇಗ ಮಾಡ್ತೇವೆ. ಇನ್ನೇನು ಸ್ವಲ್ಪ ಸಮಯ ಆಫೀಸ್ ಅವರು ಹೇಳಿದ ತಕ್ಷಣ ಮಾಡಲಿಕ್ಕೆ ಅಂದರೆ ಇದು ಆಫೀಸದೇ ಒಂದು ಪ್ರೊಸೀಜರ್ ಇದೆ, ಆ ನೆಲೆಯಲ್ಲಿ ಮಾಡಬೇಕಾಗ್ತದೆ, ಮಾಡ್ತೇವೆ ಅಂತ ಹೇಳ್ತಾ ಎಲ್ಲ ಮಕ್ಕಳು ಕೂಡ ಅಷ್ಟೇ. ಮಕ್ಕಳ ಹತ್ರ ಈಗ ಮಕ್ಕಳ ಹತ್ರ ಒಂದು ಮಾತು, ನಾನು ಇದೆಷ್ಟು ನಿಮಗೆ ನನ್ನ ಭಾಷೆ ಎಷ್ಟು ಅರ್ಥ ಆಗ್ತದೆ ಗೊತ್ತಿಲ್ಲ, ನೀವು ಸಣ್ಣ ಮಕ್ಕಳಿದ್ದೀರಿ. ಆದರೆ ನಮ್ಮ ಶಾಲೆ ಎನ್ನುವ ನಮ್ಮ ಮನೆ ಹೇಗಿದೆ ಹಾಗೆಯೇ ಇಲ್ಲಿ ಎಲ್ಲರೂ ಕೂಡ ನಮ್ಮವರು. ಅಲ್ಲಿ ನಾವೆಲ್ಲ ಬಂದದ್ದು ಬೇರೆ ಬೇರೆ ಮನೆಗಳಿಂದ, ಬೇರೆ ಇಲ್ಲಿ ಜಾತಿ ಇಲ್ಲದ, ಧರ್ಮವಿಲ್ಲದ, ಅದನ್ನು ಹೊರತಾಗಿ ನಾವು ಒಂದಾಗಿರುವಂಥ ಒಂದು ವ್ಯವಸ್ಥೆ. ಇದನ್ನು ಬಿಟ್ಟರೆ ನಮಗೆ ಮದುವೆಯಲ್ಲಿ ಹೋದರೂ ಜಾತಿ ನೋಡ್ತಾರೆ. ಎಲ್ಲ ಶಾಲೆಗಳ ಆಸ್ಪತ್ರೆಯಲ್ಲಿ ಕೂಡ ಆಸ್ಪತ್ರೆ ಶಾಲೆಗಳಲ್ಲಿ ನಾವು ಜಾತಿಯ ಪ್ರಶ್ನೆ ಬರೋದಿಲ್ಲ. ಸೊ ಹಾಗಾಗಿ ಅದನ್ನು ಮೀರಿ ಎಲ್ಲ ಜಾತಿ ಗೋಡೆಗಳನ್ನು, ಎಲ್ಲ ಧರ್ಮ ಗೋಡೆಗಳನ್ನು ಮೀರಿ ನಾವು ಇಲ್ಲಿ ಒಟ್ಟು ಕೂತಿದ್ದೇವೆ, ಕಲಿತೇವೆ, ನಾವು ಸಾಧಿಸ್ತೇವೆ. ಮಕ್ಕಳನ್ನು ಒಂದು ಉತ್ತಮ ಪ್ರಜೆಗಳಾಗಿ ನಿರ್ಮಾಣ ಮಾಡುವ ವ್ಯವಸ್ಥೆ ಶಾಲೆ. ನಾವೆಲ್ಲ ಶಾಲೆ ಹೋದಾಗ ನಮಗೆ ಕೂಡ ನಾವು ಶಾಲೆಯಲ್ಲೇ ಕಲಿತದ್ದು ಬಿಟ್ಟರೆ ಬೇರೆ ನಾವು ಟ್ಯೂಷನ್ಗೆಲ್ಲ ಹೋಗ್ತಿರ್ಲಿಕ್ಕೆ ಅವಕಾಶಗಳು ಇರಲಿಲ್ಲ. ಈಗ ನೀವೆಲ್ಲರೂ ಕೂಡ ನಿಮ್ಮ ಸಮಯವನ್ನು ಕೊಡಿ. ಹಾಗೆ ಇನ್ನೊಂದು ಓಲ್ಡ್ ಸ್ಟೂಡೆಂಟ್ಸ್ ಯಾರಿದ್ರೆ, ಹಳೆ ವಿದ್ಯಾರ್ಥಿಗಳಿದ್ರೆ, ಅದನ್ನು ಕೂಡ ನಾವು ಕೊಟ್ಟ ಶಾಲೆ, ನಾವು ಕಲಿತ ಶಾಲೆ, ಈಗ ನಾವು ನಮ್ಮ ಹಳೆ ವಿದ್ಯಾರ್ಥಿ ಸಂಘದಿಂದ ನಮ್ಮ ಶಾಲೆಗಳಿಗೆ ಇವತ್ತು ಕೂಡ ನಮಗೇನು ಸಾಧ್ಯ ಇದೆ ಅವರ ಬೇಡಿಕೆಗಳಿಗೆ ಸ್ಪಂದಿಸ್ತಿದ್ದೇವೆ, ನಾವು ಕೊಡ್ತಾ ಇದ್ದೇವೆ. ಎಲ್ಲರೂ ಸೇರಿದ್ದೇವೆ, ನಮ್ಮ ಬ್ಯಾಚಿನವರು ಕೂಡ ಒಟ್ಟು ಸೇರಿ ಒಂದು ಗ್ರೂಪ್ ಮಾಡಿದ್ದೇವೆ. ಎಲ್ಲ ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ಗಳು ಎಲ್ಲ ಸೇರಿಕೊಂಡು ನಮ್ಮ ಶಾಲೆಗೆ ಒಂದಿಷ್ಟು, ಈಗ ನಾನು ಒಂದು ಇಲ್ಲಿ ಬಂದು ಆ ಶಾಲೆಯಲ್ಲಿ ಕಲಿತು ಈ ಹಂತಕ್ಕೆ ಬಂದಿದ್ದೇನೆ ಅಂದರೆ ನನಗೆ ಸ್ವಲ್ಪ ಏನಾದರೂ ವರ್ಷಕ್ಕೆ ತೆರೆ ಕೊಡಲಿಕ್ಕೆ ಸಾಧ್ಯತೆ ಇದೆ, ನಾವು ಮಾಡ್ತೇವೆ. ಹಾಗೆ ನೀವು ಕೂಡ ಮಾಡಿ ಅಂತ ಹೇಳುತ್ತಾ, ಇವತ್ತು ಮೇಡಮ್ ಸಂಪನ್ಮೂಲ ವ್ಯಕ್ತಿಯವರು ಬಂದಿದ್ದಾರೆ. ನನಗೆ 11:00 ಒಂದು ಮೀಟಿಂಗ್ ಇತ್ತು, ಇಲ್ಲಾಂದ್ರೆ ನಾನು ಹೋಗ್ತಿದ್ದೆ. ನಾನು ಅದನ್ನು ಕೇಳಿಸ್ಕೊಳ್ಬೇಕಾದಿದ್ದೆ. ಇನ್ನೊಂದು ಮುಂದಿನ ದಿನಗಳಲ್ಲಿ ಕೇಳಿಕೊಳ್ತೇನೆ. ಹೇಳ್ತಾ ಎಲ್ರಿಗೂ ಕೂಡ ಶುಭವಾಗಲಿ. ಮಕ್ಕಳು ಹೊಸ
UKG LKG UKG ಫಸ್ಟ್ ಸ್ಟ್ಯಾಂಡರ್ಡ್. ನಮಗೆ KGಗಳಿರಲಿಲ್ಲ, ನಾವು ತುಂಬ KG ಜಾಸ್ತಿ ಇದ್ದೆವು. ನಾವೆಲ್ಲ ಶಾಲೆ ಸೇರುವಾಗಲೇ ಸ್ವಲ್ಪ ಲೇಟೇ ಸೇರಿದ್ದೇವೆ, 7 ವರ್ಷಕ್ಕೆ 1ನೇ ಕ್ಲಾಸಿಗೆ ಸೇರಿರ್ಬೋದು. ಹಾಗೆ ಈ KG ನಮ್ಮ ತೂಕವಾದ ಪ್ರಶ್ನೆ ಇರಲಿಲ್ಲ. ಈಗೆಲ್ಲ ನೀವು ಬಹಳ ಅದೃಷ್ಟವಂತರು, ಒಳ್ಳೆಯದಾಗಲಿ. ಎಲ್ಲರೂ ಕೂಡ ಮುಂದಿನ ತರಗತಿಗೆ ಉತ್ತೀರ್ಣರಾಗುವಾಗ ನಿಮಗೆಲ್ಲ ಉತ್ಸಾಹ ಉಲ್ಲಾಸ, ಎಲ್ಲರೂ ಕೂಡ ಒಂದು ಆರೋಗ್ಯ ಎಲ್ಲವೂ ವೃದ್ಧಿಸಲಿ ಅಂತ ಹೇಳುತ್ತಾ ನಿಮಗೆ ಮತ್ತೊಮ್ಮೆ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಪುರಸಭೆಯ ಮುಖ್ಯಾಧಿಕಾರಿಗಳು ಶ್ರೀ ಮತ್ತಳ್ಳಿ ಸರ್ ಅವರು ಒಬ್ಬ ಶಾಲೆಯಲ್ಲಿ ಶಿಕ್ಷಕರಾಗಿದ್ದುಕೊಂಡು ಕೂಡ ಅನೇಕ ಮಕ್ಕಳಿಗೆ ಪಾಠವನ್ನು ಕೂಡ ಮಾಡಿದವರು. ಅದರೊಟ್ಟಿಗೆ ಅನೇಕ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಒಳ್ಳೆಯ ಒಬ್ಬ ವಿಮರ್ಶಕರು ಕೂಡ ಹೌದು, ಅದರ ಒಟ್ಟಿಗೆ ವಾಗ್ಮಿಗಳು ಕೂಡ ಹೌದು. ಸರ್, ತಾವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಶುಭ ಹಾರೈಸಿದ್ರಿ, ತಮಗೆ ತುಂಬ ಧನ್ಯವಾದ ಅರ್ಪಿಸಿ. ಜೋರದ ಚಪ್ಪಾಳೆ ಬರಲಿ ಮಕ್ಕಳನ್ನು ನಮ್ಮ ಸರ್ ಅವರಿಗೆ. ಕಾರ್ಯಕ್ರಮದ ಪ್ರಧಾನ ವಿಚಾರಕ್ಕೆ ಬಂದಿದ್ದೇವೆ. ಈ ದಿವಸ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಪೇರೆಂಟ್ಸ್ಗಳಿಗೆ, ಮಕ್ಕಳಿಗೆ ಎಲ್ಲರಿಗೂ ಕೂಡ ಒಂದು ಪ್ರೋತ್ಸಾಹದಾಯಕ ಮಾತುಗಳ ಜೊತೆಗೆ ತಾವು ಹೇಗಿರಬೇಕು, ನಮ್ಮ ಮಕ್ಕಳನ್ನು ನಾವು ಹೇಗೆ ನೋಡಿಕೊಳ್ಬೇಕು, ಮನೆಯಲ್ಲಿ ಹೇಗಿರಬೇಕು ಎನ್ನುವ ವಿಚಾರವಾಗಿ ವಿಶೇಷವಾಗಿ ಮಾಹಿತಿ ಕೊಡಲಿಕ್ಕೆ ಬಂದಿರುವವರು ಶ್ರೀಮತಿ ಆಶಾ ದಿಲೀಪ್ಕುಮಾರಯ್ಯವರು. ನಮ್ಮ ಸ್ಥಳೀಯ ಕೇರಳದ ಕೊಡ್ಲಮಗುರು ವಾಣಿವಿಜಯ ಪ್ರೌಢಶಾಲೆಯಲ್ಲಿ ಗಣಿತ ಶಿಕ್ಷಕಿಯಾಗಿದ್ದುಕೊಂಡು ಸಂಸ್ಕೃತದಲ್ಲಿ ಬರುವಂಥ ಒಂದು ಗಣಿತದಲ್ಲಿ ಸರಳವಾಗಿ ನಾವು ಗಣಿತವನ್ನು ಹೇಗೆ ಪಾಠ ಮಾಡಬಹುದು ಎನ್ನುವ ವಿಚಾರವಾಗಿ ಕೂಡ ಅನೇಕ ಜಿಲ್ಲೆಗಳಲ್ಲಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಕಾಸರಗೋಡು ಜಿಲ್ಲೆ ಇರ್ಬೋದು, ಬೇರೆ ಬೇರೆ ಕಡೆ ಮಾಹಿತಿಯನ್ನು ನೀಡಿದವರು. ಅದರ ಜೊತೆಗೆ ಅವರು ಬರೆದಂಥ ವ್ಯಕ್ತಿತ್ವ ವಿಕಾಸ ಎನ್ನುವ ಪುಸ್ತಕವನ್ನು ಕೂಡ ದುಬೈಯಲ್ಲಿ ಕಳೆದ ವರ್ಷ ದುಬೈಗೆ ಹೋಗಿ ಅಲ್ಲಿ ಬಿಡುಗಡೆ ಮಾಡ್ಕೊಂಡು ಬಂದವರು. ಒಬ್ಬ ಒಳ್ಳೆಯ ಸಾಹಿತಿ ಕೂಡ ಹೌದು, ಬರಹಗಾರರು ಕೂಡ ಅವರು. ಅದರ ಜೊತೆಗೆ ಅನೇಕ ಕಾರ್ಯಕ್ರಮಗಳು, ಕೇವಲ ನಮ್ಮ ಶಾಲೆಗಳ ಕಾರ್ಯಕ್ರಮ ಮಾತ್ರ ಅಲ್ಲ, ವಾಹಿನಿಗಳಲ್ಲಿ ಕೂಡ ಕಾರ್ಯಕ್ರಮವನ್ನು ತಾವು ಪ್ರಸ್ತುತಪಡಿಸಿದವರು. ಬೇರೆ ಬೇರೆ ಕಡೆ ಸಂಘ ಸಂಸ್ಥೆಗಳಲ್ಲಿ ಕೂಡ ಕಾರ್ಯಕ್ರಮವನ್ನು ನೀಡಿದವರು. ಅಲಯನ್ಸ್ JC ಸಂಸ್ಥೆಗಳಲ್ಲಿ ಕೂಡ ಕಾರ್ಯಕ್ರಮ ನೀಡಿದಂಥ ಒಬ್ಬ ಅದ್ಭುತವಾದಂಥ ಪ್ರತಿಭೆ ಶ್ರೀಮತಿ ಆಶಾ ದಿಲೀಪ್ರಯ್ಯವರು ಈ ದಿವಸ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ಉದ್ದೇಶಿಸಿ ಈ ಕಾರ್ಯಕ್ರಮದ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು ಸಂಪೂರ್ಣ ವ್ಯಕ್ತಿಯಾಗಿ. ಬಂಧುಗಳೇ ಮತ್ತು ಪ್ರೀತಿಯ ರಕ್ಷಕರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ತುಂಬ ಕಡೆ ಭಾಷಣ ಮಾಡಲಿಕ್ಕೆ ಹೋದ್ರು ಅತಿ ಹೆಚ್ಚಾಗಿ ಪ್ರೀತಿಸುವ ಜಾಗ ಅಂತ ಹೇಳಿದ್ರೆ ಶಾಲೆ. ಯಾಕಂತ ಹೇಳಿದ್ರೆ ನಾವು ಶಾಲೆಯಲ್ಲಿ ಹೆಚ್ಚಿನ ಸಮಯ ಕಳೆಯುವವರು ಅಧ್ಯಾಪಕರು. ಆದ ಕಾರಣ ಶಾಲೆಯಲ್ಲಿ ಮಕ್ಕಳ ಜೊತೆ ಮಾತಾಡೋದು ಮತ್ತು ಪೇರೆಂಟ್ಸ್ ಜೊತೆ ಮಾತಾಡೋದು ಅಂತ ಹೇಳಿದ್ರೆ ತುಂಬಾ ಇಷ್ಟದ ವಿಷಯ ನನಗೆ. ಇಲ್ಲಿ ಈಗ 2 ರೀತಿಯ ಆಡಿಯನ್ಸ್ ಇದ್ದಾರೆ. ಒಂದು ಪೇರೆಂಟ್ಸ್ ಇದ್ದಾರೆ, ಒಂದು ಬಹಳ ಪುಟಾಣಿ ಮಕ್ಕಳಿದ್ದಾರೆ. ಹಾಗಾಗಿ ಮಾತಾಡೋ ವಿಚಾರಗಳು ಈ ಬದಿಗೆ ಮಾತಾಡೋದು ಅನ್ನುವಂಥ ದ್ವಂದ್ವ ಇದೆ. ಅದೇನೇ ಇದ್ರೂ ಮೊದಲಿಗೆ ನಾನು ಮಕ್ಕಳ ಹತ್ರ ಮಾತಾಡೋದು. ಎಲ್ಲ ಮಕ್ಕಳು ಇಲ್ಲಿ ಕೇಳಿಸ್ಕೊಳ್ತಾ ಇದ್ದೀರಲ್ಲ, ಈಗ ನಾನೊಂದು ಕತೆ ಹೇಳ್ತೇನೆ. ಕಥೆಯ ಕೊನೆಗೆ ನಾನೊಂದು ಪ್ರಶ್ನೆ ಕೇಳ್ತೇನೆ, ನೀವೆಲ್ಲರೂ ಉತ್ತರ ಹೇಳಬೇಕು. ಇದು PMಶ್ರೀ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಹೌದಲ್ವಾ? ಈ ಶಾಲೆಯ ಮಕ್ಕಳು ಬಹಳ ಬುದ್ಧಿವಂತರು ಅಂತ ಕೇಳಿದ್ದೇನೆ, ಹುಷಾರಿನ ಮಕ್ಕಳು. ಈಗ ನಮ್ಗೆ ಸ್ವಾಗತ ಮಾಡ್ಲಿಕ್ಕೆ ಒಂದಿಷ್ಟು ಚಂದ ಪೆನ್ಸಿಲ್ ನಲ್ಲಿ ಒಂದು ಆಕೃತಿ ಮಾಡಿದ ಚಿತ್ರ ಕೊಟ್ರಲ್ವಾ, ಬುದ್ಧಿವಂತರು ಹೌದಲ್ವಾ? ಹಾಗಿದ್ರೆ ಈಗ ನಾನು ಹೇಳುವ ಕತೆ ಕೇಳಿ ನೀವು ಕೊನೆಗೆ ಉತ್ತರ ಹೇಳಬೇಕು. ಕೇಳ್ತೀರಲ್ವಾ? ಒಂದು ಕಡೆ ಒಂದು ವಸ್ತು ಪ್ರದರ್ಶನ ಆಗ್ತಾ ಇತ್ತು, ಎಕ್ಸಿಬಿಷನ್ ಅಂತ ಹೇಳ್ತಾರಲ್ವಾ. ಎಲ್ಲ ವಸ್ತುಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ರು. ಅಲ್ಲಿ ಇಟ್ಟಿದ್ದ ವಸ್ತುಗಳು ಯಾವುದು ಅಂತ ಹೇಳಿದ್ರೆ ಈ ಸತ್ತಿರುವ ಮನುಷ್ಯರ ಮೆದುಳು ಎಲ್ಲಿರ್ತದೆ ಅಂತ ಗೊತ್ತುಂಟ ಎಲ್ರಿಗೂ? ಎಲ್ಲಿಂಟು? ತಲೆಯಲ್ಲಿ. ಎಲ್ಲರ ತಲೆಯಲ್ಲಿ ಮೆದುಳು ಉಂಟು, ಹೌದಲ್ವಾ? ಮೆದುಳಿನ ಎಕ್ಸಿಬಿಷನ್ ಆಗ್ತಾ ಇತ್ತು. ನಿಮ್ಮಂತ ಒಬ್ಬ ಹುಡುಗ ಈ ಮೆದುಳಿನ ಎಕ್ಸಿಬಿಷನ್ ನೋಡ್ಲಿಕ್ಕೆ ಅಂತ ಹೋಗ್ತಾನೆ. ಹೋಗುವಾಗ ಅಲ್ಲಿ ಒಂದು ಮೆದುಳಿನ ಬೆಲೆ 2 ರೂಪಾಯಿ ಅಂತ ಬರ್ದಿತ್ತು. ಹುಡುಗ ಆಗ ಕೇಳ್ತಾನೆ, ಇದು ಯಾರ ಮೆದುಳು, ಇದಕ್ಕೆ ಯಾಕೆ 2 ರೂಪಾಯಿ ಅಂತ ಹೇಳಿ. ಆಗ ಅಲ್ಲಿ ಸಂಘಟಕರಿರ್ತಾರಲ್ಲ, ಅವರು ಹೇಳ್ತಾರೆ, ಈ ಮೆದುಳು ವಿಶ್ವೇಶ್ವರಯ್ಯನವರ ಮೆದುಳು. ವಿಶ್ವೇಶ್ವರಯ್ಯ ಅಂದ್ರೆ ಯಾರು? ಅವರು ದೊಡ್ಡ ಇಂಜಿನಿಯರ್, ಮೈಸೂರಿನ ಕನ್ನಂಬಾಡಿ ಅಣೆಕಟ್ಟು ಕಟ್ಟಿದವರು. ಅವರು ಮೆದುಳನ್ನ ತುಂಬಾ ಖರ್ಚು ಮಾಡಿದ್ದಾರೆ, ಅಂದ್ರೆ ಅವರು ಜೀವನದಲ್ಲಿರುವಾಗ ತುಂಬಾ ಸಾಧನೆ ಮಾಡಿದ್ದಾರೆ. ಆದ ಕಾರಣ ಆ ಮೆದುಳಿಗೆ ಕಡಿಮೆ ಬೆಲೆ. ಎಷ್ಟು ರೂಪಾಯಿ? 2 ರೂಪಾಯಿ. ಇನ್ನು ಹುಡುಗ ಸ್ವಲ್ಪ ಮುಂದೆ ಹೋಗುವಾಗ ಇನ್ನೊಂದು ಮೆದುಳು ಇತ್ತಲ್ಲಿ. ಆ ಮೆದುಳಿನ ಬೆಲೆ 2 ಲಕ್ಷ ರೂಪಾಯಿ ಅಂತ ಬರ್ದಿತ್ತು. ಹುಡುಗನಿಗೆ ಆಶ್ಚರ್ಯ ಆಗ್ತದೆ, ಅರೆ ಇಲ್ಲಿ ಈ ಮೆದುಳಿಗೆ 2 ಲಕ್ಷ ರೂಪಾಯಿ ಯಾಕಿರ್ಬಹುದು, ಇದು ಬಹಳ ದೊಡ್ಡ ಜನರ ಮೆದುಳು ಇರ್ಬಹುದೇ ಏನು ಅಂತ ಹೇಳಿ ಕೇಳ್ತಾನೆ, ಇದು ಯಾರ ಮೆದುಳು ಅಂತ ಹೇಳಿ. ಆಗ ಅಲ್ಲಿ ಸಂಘಟಕರು ಹೇಳ್ತಾರಂತೆ, ಇದು ಒಬ್ಬ ದಡ್ಡನ ಮೆದುಳು ಅಂತ ಹೇಳಿ. ದಡ್ಡನ ಮೆದುಳಿಗೆ ಯಾಕೆ ಬೆಲೆ ಜಾಸ್ತಿ ಆಯ್ತು?
ಯಾಕಂತ ಹೇಳಿದ್ರೆ ಅವನು ವಿದ್ಯಾರ್ಥಿಯಾಗಿರುವಾಗ ಮೆದುಳನ್ನ ಖರ್ಚು ಮಾಡ್ಲೇ ಇಲ್ಲ, ಏನು ಕಲೀಲಿಲ್ಲ, ಓದ್ಲಿಲ್ಲ, ಬರೀಲಿಲ್ಲ. ಅದಕ್ಕೆ ಆ ಮೆದುಳನ್ನ ಯಾರು ತಗೊಂಡ್ರೆ ಅದ್ರಲ್ಲಿ ತುಂಬಾ ಶಕ್ತಿ ಉಂಟು, ಅದಕ್ಕೆ ಆ ಮೆದುಳಿಗೆ ಬೆಲೆ ಜಾಸ್ತಿ. ಎಷ್ಟು ಮೆದುಳಿನ ಬೆಲೆ? 2 ಲಕ್ಷ ರೂಪಾಯಿ. ಈಗ ನೀವು ಹೇಳಬೇಕು, ನಿಮ್ಮ ಮೆದುಳಿನ ಬೆಲೆ ಎಷ್ಟಾಗಬೇಕು? 2 ರೂಪಾಯಿ ಆಗ್ಬೇಕಾ, 2 ಲಕ್ಷ ರೂಪಾಯಿ ಆಗ್ಬೇಕಾ? 2 ರೂಪಾಯಿ ಆಗಬೇಕು. ಅಂದ್ರೆ ನಾವು ವಿದ್ಯಾರ್ಥಿಗಳಾಗಿರುವಾಗ ಹೆಚ್ಚು ನಮ್ಮ ಮೆದುಳನ್ನು ಉಪಯೋಗ ಮಾಡಬೇಕು. ಹೆಚ್ಚು ನಮ್ಮ ಮೆದುಳನ್ನು ಉಪಯೋಗ ಮಾಡೋದಂದ್ರೆ ಏನು? ನಾವು ಚೆನ್ನಾಗಿ ಕಲಿಬೇಕು, ಓದ್ಬೇಕು, ಬರಿಬೇಕು, ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಬೇಕು. ಹೌದಲ್ವಾ? ಈಗ ನಾನು ಅಪ್ಪ ಅಮ್ಮನ ಹತ್ರ ಮಾತಾಡೋದು, ಕೊನೆಗೆ ಯಾರು ಹುಷಾರಿ ಅಂತ ನೋಡುವ. ಅಪ್ಪ ಅಮ್ಮನಿಗೆ ಹೆಚ್ಚು ಗೊತ್ತಾಗ್ತದ, ನಿಮ್ಗೆ ಹೆಚ್ಚು ಗೊತ್ತಾಗ್ತದ ಅಂತ ಹೇಳಿ ಕೇಳ್ತೀರಲ್ವಾ? ಆತ್ಮೀಯ ರಕ್ಷಕರೇ, ನಮ್ಮ ಅತೀ ದೊಡ್ಡ ನಮಗೆ ದೇವರು ಕೊಟ್ಟ ವರ ಯಾವುದು ಗೊತ್ತಾ? ನಮ್ಮ ಮಕ್ಕಳು. ಅದರಲ್ಲೂ ಆರೋಗ್ಯವಂತರವಾಗಿ ಒಂದು ಮಗು ನಮಗೆ ಹುಟ್ಟಿದೆ ಅಂತ ಹೇಳಿದ್ರೆ ನಾವು ತುಂಬಾ ಅದೃಷ್ಟಶಾಲಿಗಳು. ಅದರಲ್ಲಿಯೂ ಕೂಡ ಒಂದು ಮಗು ದೊಡ್ಡದಾದ್ಮೇಲೆ ಸಂಸ್ಕಾರಯುತವಾಗಿ ಒಂದು ಸತ್ಪ್ರಜೆಯಾಗಿ ಸಮಾಜದಲ್ಲಿ ಬದುಕಿದ್ರೆ ಅದಕ್ಕಿಂತ ದೊಡ್ಡ ಆಸ್ತಿ ನಮ್ಗೆ ಯಾವುದೂ ಇಲ್ಲ. ನಾವು ಎಷ್ಟೋ ದೊಡ್ಡ ಕಾರು, ಬಂಗಲೆ, ಎಷ್ಟು ಹಣ ಬೇಕಾದ್ರೂ ಮಾಡಬಹುದು. ಆದ್ರೆ ನಮ್ಗಿರುವ ದೊಡ್ಡ ಆಸ್ತಿ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಸಂಸ್ಕಾರಯುತವಾದಂತಹ ಮಗುವನ್ನ ಪಡೆಯುವಂಥದ್ದು. ಆದ್ರೆ ಇಂದಿನ ಈ ಕಾಲಘಟ್ಟದಲ್ಲಿ ಒಂದು ಮಗುವನ್ನ ಬೆಳೆಸೋದು ಅಷ್ಟು ಸುಲಭದ ಕೆಲಸ ಆಗಿ ಉಳಿದಿಲ್ಲ. ನಾವು ಶಾಲೆಗಳಲ್ಲಿ ಸಾವಿರಾರು ಸಮಸ್ಯೆಗಳನ್ನು ಇವತ್ತು ಯಾಕೆ ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ರಕ್ಷಕರಾಗಿ ನಮ್ಮ ಪಾಲನೆಯಲ್ಲಿ ಎಲ್ಲಿ ವ್ಯತ್ಯಾಸ ಆಗಿದೆ ಅನ್ನುವಂಥದ್ದನ್ನ ನಾವು ಇವತ್ತು ತಿಳ್ಕೊಳ್ಬೇಕು. ನಾವು 1900 ಇಲ್ಲಿರುವ ಹೆಚ್ಚಿನ ನಿಮ್ಗೆ ಇವರೇ ದೊಡ್ಡ ಮಕ್ಕಳಾಗಿದ್ರೆ ನೀವೆಲ್ಲರೂ 1980 ನಂತರ ಹುಟ್ಟಿದ ಪೇರೆಂಟ್ಸ್ ಆಗಿರ್ತೀರಿ. ನಮ್ಮನ್ನು ಮಿಲೇನಿಯಲ್ಸ್ ಅಂತ ಹೇಳ್ತೇವೆ, ಈಗಿನ ಡಿಜಿಟಲ್ ಭಾಷೆಯಲ್ಲಿ ಮಿಲೇನಿಯಲ್ಸ್ ಅಂತ ಹೇಳ್ತಾರೆ. ಈ ಎಲ್ಲ ಮಕ್ಕಳು 2013 ನಂತರ ಹುಟ್ಟಿದವರು. ಇವರು ಜೆನ್ ಆಲ್ಫಾ ಅನ್ನುವಂತ ಒಂದು ಕ್ಯಾಟಗರಿಯಲ್ಲಿ ಬರ್ತಾರೆ. ಈ ಮಕ್ಕಳನ್ನ ನಾವು ಐಪ್ಯಾಡ್ ಕಿಡ್ಸ್ ಅಥವಾ ಸ್ಕ್ರೀನೇಜರ್ಸ್ ಅಂತ ಹೇಳ್ತೇವೆ. ಯಾಕೆ ಅಂತ ಹೇಳಿದ್ರೆ ಅವರು ಮೊಬೈಲ್ನಲ್ಲೇ ಹುಟ್ಟಿದವರು, ಮೊಬೈಲ್ನಲ್ಲೇ ಬದುಕಿದವರು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ನಮ್ಮ ಹೊಟ್ಟೆಯಲ್ಲಿ ಅವರು ಇರುವಾಗಲೇ ನಾವು ಅದನ್ನ ಸ್ಟೇಟಸ್ ಹಾಕಿ ಅಂದ್ರೆ ಬರ್ತಾ ಇದ್ದಾರೆ ಅಂತ ಹೇಳಿ, ಅವರು ಬರುವಾಗ, ಅವರನ್ನ ಊಟ ಮಾಡಿಸುವಾಗ, ಅವರ ಪ್ರತಿಯೊಂದನ್ನು ಮೊಬೈಲ್ ನಲ್ಲಿ ಸೆರೆ ಹಿಡಿದು ಏನಾಗಿದೆ ಅಂತ ಹೇಳಿದ್ರೆ ಮಕ್ಕಳು ಆ ಮೊಬೈಲ್ ಅನ್ನೇ ಇಟ್ಟುಕೊಂಡು ದೊಡ್ಡದಾಗಿದ್ದಾರೆ. ಇವತ್ತು ನಮ್ಗೆ ಊಟ ಮಾಡಿಸ್ಬೇಕಾದ್ರೆ ಇವತ್ತು ನಾವು ಮಕ್ಕಳಿಗೆ ಏನು ಕೊಡ್ತೇವೆ? ಮೊಬೈಲ್ ಕೊಡ್ತೇವೆ. ಆ ಮಗುವನ್ನ ಬಿಟ್ಟು ನಮ್ಗೆ ಕೆಲಸ ಮಾಡಬೇಕಾದ್ರೆ ಮೊಬೈಲ್ ಕೊಡ್ತೇವೆ. ಈ ಮೊಬೈಲ್ ಅನ್ನುವಂಥದ್ದು ಎಷ್ಟು ದೊಡ್ಡ ಸಮಸ್ಯೆಗಳನ್ನ ಇವತ್ತು ಹುಟ್ಟು ಹಾಕಿದೆ ಅಂತ ಹೇಳಿದ್ರೆ, ನಾನು ಹೇಳುವ ಯಾವುದೇ ಉದಾಹರಣೆಗಳು ಕೂಡ ಕಥೆಯಾಗ್ಲಿ ಕಟ್ಟುಕಥೆಯಾಗ್ಲಿ ಅಲ್ಲ. ಇದು ದಿನನಿತ್ಯ ನಮ್ಮ ಸಮಾಜದಲ್ಲಿ ನಡೆಯುವಂಥದ್ದು ಮತ್ತು ನಿಜವಾಗಿ ನಡೆದಿರುವಂಥದ್ದು. ಈ ಒಂದು ಹೈಸ್ಕೂಲಿನ ಹಂತಕ್ಕೆ ಬರುವಾಗ ಈ ಮೊಬೈಲ್ ಚಟಕ್ಕೆ ಬಿದ್ದ ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಶಾಲೆ ತಪ್ಪಿಸ್ತಾರೆ. ಶಾಲೆಗೆ ಹೋಗದೇ ಇರ್ಲಿಕ್ಕೆ ಅವರು ಬೆಳಿಗ್ಗೆ ಏಳುವುದೇ ಇಲ್ಲ, ಹಲವಾರು ಕಾರಣಗಳನ್ನ ಕೊಡ್ತಾರೆ. SLC ಯಲ್ಲಿ ಒಬ್ಬ ಹುಡುಗ ಇದ್ದ, ಶಾಲೆಗೆ ಆಗಾಗ ರಜೆ ಮಾಡುದು. ಎಷ್ಟೋ ಅವನಿಗೆ ಎಲ್ಲಾ ರೀತಿಯಲ್ಲಿ ಹೇಳಿ ಆಯ್ತು, ಚಂದಕ್ಕೆ ಹೇಳಿ ಆಯ್ತು, ಪನಿಷ್ಮೆಂಟ್ ಕೊಟ್ಟಾಯ್ತು, ಪೇರೆಂಟ್ಸ್ಗೆ ಹೇಳಿ ಆಯ್ತು. ಪೇರೆಂಟ್ಸ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅವನು ಬೆಳಿಗ್ಗೆ ಏಳುದಿಲ್ಲ ಅಂತ ಹೇಳಿ, ಅದಕ್ಕೆ ಅವನನ್ನ ಶಾಲೆಗೆ ಕಳಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ. ಒಂದು ದಿವಸ ಹುಡುಗನ ಮನೆಗೆ ನಾವು ಹೋದದ್ದು. ಮಧ್ಯಾಹ್ನದ ಹೊತ್ತು ಹೋಗುವಾಗ ಹುಡುಗ ಮನೆಯಲ್ಲಿ ಇರ್ಲಿಲ್ಲ, ಹೊರಗೆ ಹೋಗಿದ್ದ. ಆಮೇಲೆ ಬಂದ. ವಿಷಯ ಏನು ಅಂತ ಹೇಳಿದ್ರೆ ಆ ಹುಡುಗ ಮೊಬೈಲ್ ಇಟ್ಕೊಂಡು ರೂಮಿಗೆ ಹೋಗಿ ಬಾಗಿಲು ಹಾಕಿ ಕೂತ್ಕೊಳ್ಳುವಂಥದ್ದು. ಅದಕ್ಕೆ ಅವನಿಗೆ ಶಾಲೆಗೆ ಬರ್ಲಿಕ್ಕೆ ಮನಸ್ಸಿಲ್ಲ. ಆ ಮೊಬೈಲ್ ಅನ್ನ ನಾನು ಕೊಂಡೋಗ್ತೇನೆ, SLC ಮುಗ್ದ ಮೇಲೆ ಕೊಡ್ತೇನೆ ಅಂತ ಮೊಬೈಲ್ ತಗೊಂಡಾಗ ಆ ಹುಡುಗನ ಕಣ್ಣಿನಲ್ಲಿ ಅವರ ಪೇರೆಂಟ್ಸಿಗೆ ಅವನು ಒಂದು ತೋರಿಸಿದ ಒಂದು ರೋಷ ಉಂಟಲ್ಲ, ಅವನು ಏನಾದ್ರೂ ಮಾಡಿಬಿಡ್ತಾನೆ ಅನ್ನುವಷ್ಟು ಕೋಪ. ಅಂದ್ರೆ ಅಲ್ಲಿ ಮಾನಸಿಕ ಸಮಸ್ಯೆ ಶುರುವಾಗಿದೆ ಅಂತ ಹೇಳಿ. ನೀವು ಪ್ರತಿಯೊಬ್ರು ನಿಮ್ಮ ಮಕ್ಕಳು ಮೊಬೈಲ್ಗೆ ಈ ರೀತಿ ಎಡಿಕ್ಷನ್ ಆಗಿದಾರ ಅನ್ನುವಂಥದ್ದನ್ನ ಗಮನಿಸಬೇಕು. ಇನ್ನೊಂದು ಹುಡುಗ ಕೂಡ ಇದೇ ರೀತಿ ಮಾಡ್ತಾ ಇದ್ದ. ಅವನ ಅಮ್ಮ ಒಮ್ಮೆ ಶಾಲೆಗೆ ಬಂದವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ ಅವನು ಅಮ್ಮನಿಗೆ ದೈಹಿಕವಾಗಿ ಹಿಂಸೆ ಕೂಡ ಮಾಡ್ತಾನೆ ಅಂತ ಹೇಳಿ. ಮೊಬೈಲ್ಗೆ ಹಣ ಹಾಕ್ಲಿಕ್ಕೆ ಕೊಡದಿದ್ರೆ ಅಮ್ಮನಿಗೆ ಹೊಡೆಯೋದು, ಬಡಿಯೋದು, ಪಾತ್ರೆಗಳನ್ನ ಬಿಸಾಡೋದು, ಈ ರೀತಿಯಾಗಿ ಮಾಡ್ತಾನೆ ಅಂತ ಹೇಳಿ. ಇವತ್ತು ನಮ್ಗೆ ಗೊತ್ತಿಲ್ಲದ ಅಂದ್ರೆ ಪೇರೆಂಟ್ಸ್ಗೆ ಗೊತ್ತಿಲ್ಲದ ಮೊಬೈಲ್ ಆ್ಯಪ್ಗಳು, ಮೊಬೈಲ್ ಗೇಮಿಂಗ್ ತುಂಬಾ ಇದೆ. ಈ ಮೊಬೈಲ್ ಗೇಮ್ಗಳಲ್ಲಿ ಮಕ್ಕಳಿಗೆ ಹೇಳ್ತಾರೆ, ಒಂದು ಟಾಸ್ಕ್ ಕೊಡ್ತಾರೆ, ಇಲ್ಲಿಂದ ಹಾರಬೇಕು, ಈ ರೀತಿಯ ಭಯಾನಕವಾದ ಟಾಸ್ಕ್ಗಳನ್ನು ಮಾಡಿಸುವಂತ ತುಂಬಾ ಮೊಬೈಲ್ ಗೇಮ್ಗಳಿದೆ. ಅದರ ಬಗ್ಗೆ ನಮ್ಗೆ ಗೊತ್ತಿರ್ಲಿಕ್ಕಿಲ್ಲ, ಆದ್ರೆ ಮಕ್ಕಳಿಗೆ ತುಂಬಾ ಗೊತ್ತುಂಟು. ಈ ಹುಡುಗನ ಅಮ್ಮ ಒಂದು ದಿವಸ ಹಠಾತ್ ತೀರಿ ಹೋಗ್ತಾರೆ. ಅವರೇನು ಸುಸೈಡ್ ಮಾಡಿಕೊಂಡದ್ದಲ್ಲ. ಕಾರಣ ಏನು ಅಂತ ಹೇಳಿದ್ರೆ
ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಪೋಸ್ಟ್ ಮಾರ್ಟಮ್ ಆಗುವುದಕ್ಕಿಂತ ಮುಂಚೆನೆ ಎಲ್ಲ ಮುಗಿಸಿದ್ರು ಕೂಡ ನಿಜವಾಗಿ ನಡೆದದ್ದೇನು ಅಂತ ಹೇಳಿದ್ರೆ ಮಗನ ಮೊಬೈಲ್ ಚಟಕ್ಕೆ ಮಗನ ಏಟಿಗೆ ಅಮ್ಮ ಬಲಿಯಾದ್ರು ಅನ್ನುವಂಥದ್ದು. ಅದು ಹೊರ ಪ್ರಪಂಚಕ್ಕೆ ಕಾಣದೇ ಇದ್ರೂ ಕೂಡ ಅದು ಅಂಥದ್ದೊಂದು ಸತ್ಯ. ಅಂದ್ರೆ ಮೊಬೈಲ್ ನಮ್ಮ ಮಕ್ಕಳ ಭವಿಷ್ಯವನ್ನ ಇವತ್ತು ಇಷ್ಟರ ಮಟ್ಟಿಗೆ ಬಲಿ ತೆಗೆದುಕೊಳ್ತಾ ಇದೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ನಾವು ಹೇಳುದು ಏನಾಗ್ತದೆ, 1 ಗಂಟೆ 2 ಗಂಟೆ ಮಕ್ಕಳಿಗೆ ಮೊಬೈಲ್ ಕೊಡೋದಲ್ವಾ ಅಂತ ಹೇಳಿ, ಅದೇ ಇವತ್ತು ಮಕ್ಕಳಿಗೆ ಚಟ ಆಗ್ತಾ ಉಂಟು. ಇವತ್ತು ಮುಂದುವರಿದ ಹಲವು ದೇಶಗಳಲ್ಲಿ ಸಾಮಾಜಿಕ ಜಾಲತಾಣವನ್ನ 15 ವರ್ಷದ ಮಕ್ಕಳಿಗೆ ಬ್ಯಾನ್ ಮಾಡಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ, ಡೆನ್ಮಾರ್ಕಿನಲ್ಲಿ, ಮಲೇಷ್ಯಾದಲ್ಲಿ 15 ವರ್ಷದ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ಬ್ಯಾನ್ ಮಾಡಲಿಕ್ಕೆ, ಡಿಜಿಟಲ್ ಎಜುಕೇಶನ್ ಬ್ಯಾನ್ ಮಾಡಲಿಕ್ಕೆ ಇದು ಒಂದು ಕೂಡ ಕಾರಣ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಇವತ್ತು ಮಕ್ಕಳು ಮೊಬೈಲ್ನಿಂದಾಗಿ ಹಾಳಾಗ್ತಾ ಇದ್ದಾರೆ. ಇದು ಒಂದು ಸಮಸ್ಯೆ, ನೀವು ಗಮನ ಹರಿಸಬೇಕಾದ್ದು. ಇನ್ನೊಂದು ಏನು ವಿಷಾದ ಆಗ್ತದೆ ನನಗೆ ಹೇಳಲಿಕ್ಕೆ, ಮಾದಕ ವಸ್ತುಗಳ ವ್ಯಸನ. ಇವತ್ತು ನಮ್ಮ ಮಕ್ಕಳಿಗೆ ನಮ್ಮ ಸಮಾಜದಲ್ಲಿ ಯಾವೆಲ್ಲ ವಸ್ತುಗಳಲ್ಲಿ ಮಾದಕ ವಸ್ತುಗಳನ್ನ ಸೇರಿಸಿ ಕೊಡ್ತಾರೆ ಅಂತ ಹೇಳಿ ನಮಗೆ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಚಾಕ್ಲೇಟ್ ನಲ್ಲಿ ತುಂಬಿಸಿ ಕೊಡ್ತಾರೆ, ಯಾವ್ದು ಈ ಒರೆಸುವ ರಬ್ಬರ್ ಕೂಡ ಸ್ಮೆಲ್ಲಿಗೆ ಕೂಡ ಅಡಿಕ್ಷನ್ ಆಗುವಂತ ಮಕ್ಕಳಿದ್ದಾರೆ. ಹೊಸತಾಗಿ ಮುಂದುವರಿದು ಇ ಸಿಗರೇಟ್ ಅನ್ನುವಂಥದ್ದು ಬಂದಿದೆ ಅಂತ ಹೇಳಿ ನನಗೆ ಮೊದಲೇ ಇರ್ಬೋದು, ನನಗೆ ಇತ್ತೀಚೆಗೆ ಗೊತ್ತಾದ ಅದನ್ನ ಚಾರ್ಜ್ ಮಾಡೋದು ಮತ್ತೆ ಅದನ್ನ ಎಳೆಯೋದು, ಈ ರೀತಿ ನೋಡುವಾಗ ಒಂದು ಪೆನ್ನಿನ ಹಾಗೆ ಉಂಟು, ಗೊತ್ತೇ ಆಗುದಿಲ್ಲ. ಅಂದ್ರೆ ಮಾದಕ ವಸ್ತುಗಳ ಚಟಕ್ಕೆ ಬಿದ್ದ ಮಗುವಿನ ವರ್ತನೆ ಅದು ಕಣ್ಣಾರೆ ಕಾಣಬೇಕು. ನಾವು ಕ್ಲಾಸ್ ರೂಮಿನಲ್ಲಿ ಅವರು ಯಾವೆಲ್ಲ ವರ್ತನೆಗಳನ್ನ ತೋರ್ಪಡಿಸ್ತಾರೆ ಅಂತ ಹೇಳಿ ರಕ್ಷಕರಿಗೆ ಅದರ ಬಗ್ಗೆ ಖಂಡಿತ ಊಹೆ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂತಹ ವರ್ತನೆಗಳನ್ನ ತೋರಿಸುವಂತ ಮಾದಕ ವಸ್ತುಗಳ ವ್ಯಸನಕ್ಕೆ ಸಿಕ್ಕಿದಂತ ಮಕ್ಕಳಿರ್ತಾರೆ. ಮಾದಕ ವಸ್ತುಗಳ ಬಗ್ಗೆ ನಾನು ಹೇಳುವಾಗ ನಿಮ್ಗೊಂದು ಶ್ರೀಮಂತ ನಾಯಿಯ ಬಗ್ಗೆ ನಾನು ಹೇಳ್ತೇನೆ. ಒಂದು ಶ್ರೀಮಂತರ ಮನೆಯಲ್ಲಿ ಸಾಕಿದ ಒಂದು ನಾಯಿ ಇತ್ತು. ನೀವು ಯೋಚನೆ ಮಾಡಿ, ಶ್ರೀಮಂತರ ಮನೆಯ ನಾಯಿಯನ್ನು ಹೇಗೆ ಸಾಕಿರ್ತಾರೆ? ಸಾಮಾನ್ಯ ನಮ್ಮ ಕೆಲವು ಮಕ್ಕಳನ್ನು ಸಾಕುವುದಕ್ಕಿಂತ ಹೆಚ್ಚು ಪ್ರೀತಿಯಿಂದ ಶ್ರೀಮಂತರು ಮನೆಯಲ್ಲಿ ನಾಯಿಯನ್ನ ಸಾಕ್ತಾರೆ. ಅದನ್ನ ಹೊರಗೆ ಕರ್ಕೊಂಡು ಹೋಗೋದೇನು, ಕಾರಲ್ಲಿ ಕೂತ್ಕೊಳಿಸಿ ಕರ್ಕೊಂಡು ಹೋಗೋದು, ಈ ರೀತಿಯಾಗಿ ಎಲ್ಲ ಮಾಡೋದನ್ನ ನೀವು ನೋಡಿರ್ಬೋದು. ಶ್ರೀಮಂತರ ಮನೆಯಲ್ಲಿ ಬೆಳೆದ ಒಂದು ನಾಯಿಗೆ ಒಂದು ದಿವಸ ಬೀದಿ ನಾಯಿಯನ್ನು ನೋಡುವಾಗ ಆಸೆ ಆಗ್ತದಂತೆ. ಬೀದಿ ನಾಯಿ ಹಾಗೆ ನನಗೆ ಸ್ವಾತಂತ್ರ್ಯ ಬೇಕು, ಎಲ್ಲಿ ಬೇಕಾದ್ರೂ ತಿರುಗಾಡಿಕೊಂಡು ಬರ್ಬಹುದಲ್ವಾ, ನನ್ನನ್ನು ಇವರು ಒಂದು ಹಾಕಿ ಸಾಕೋದಲ್ವಾ. ಆದ ಕಾರಣ ಒಂದು ದಿವಸ ಮನೆಯವರಿಗೆ ಗೊತ್ತಿಲ್ಲದ ಹಾಗೆ ಶ್ರೀಮಂತ ನಾಯಿ ಮನೆ ಬಿಟ್ಟು ಓಡಿ ಹೋಗ್ತದೆ. ಮನೆ ಬಿಟ್ಟು ಓಡಿ ಹೋದ ನಾಯಿಗೆ ಒಂದೇ ಒಂದು ತುತ್ತು ಆಹಾರ ಸಿಗುವುದಿಲ್ಲ. ಯಾಕೆ ಹೇಳಿ? ಅದಕ್ಕೆ ಆಹಾರವನ್ನು ಹುಡುಕ್ಲಿಕ್ಕೆ ಗೊತ್ತಿಲ್ಲ. ಅಂದ್ರೆ ಅದಕ್ಕೆ ಹೊತ್ತಿಗೆ ಆಹಾರವನ್ನ ತಿನ್ನಿಸಿ ಮಾತ್ರ ಗೊತ್ತಿರೋದು, ಆಹಾರವನ್ನು ಹುಡುಕಿ ಗೊತ್ತಿಲ್ಲ. ಕೊನೆಗೆ ಅಲ್ದು ಆಗುವಾಗ ಆ ನಾಯಿಗೆ ಸಿಕ್ಕಿದ್ದು ಒಂದು ಪ್ರಾಣಿಯ ಒಣಗಿ ಹೋದ ಎಲುಬಿನ ತುಂಡು. ಅದು ಎಲುಬಿನ ತುಂಡನ್ನ ಜಗಿಲಿಕ್ಕೆ ಶುರು ಮಾಡ್ತದೆ. ಎಲುಬಿನ ತುಂಡನ್ನು ಜಗ್ದು ರಕ್ತ ಬರ್ತದೆ. ಈ ನಾಯಿಗೆ ತುಂಬಾ ಖುಷಿ ಆಯ್ತು, ರಕ್ತದ ರುಚಿ. ಆಗ ಒಂದು ಬೀದಿ ನಾಯಿ ಸಿಕ್ಕಿ ಹೇಳ್ತದಂತೆ, ಇದು ನಿನ್ನ ಬಾಯಿಯಲ್ಲಿ ನೀನು ರಕ್ತ ಬರ್ತಾ ಉಂಟು, ಅದನ್ನು ಉಗುಳು ನೀನು ಅಂತ ಹೇಳಿ. ಅದು ರಕ್ತ ನಿನ್ನ ಬಾಯಿಯಿಂದ ಬರ್ತಾ ಉಂಟು. ಆಗ ಈ ನಾಯಿ ಹೇಳ್ತದೆ, ಇಲ್ಲ, ಅದು ನನ್ನ ಬಾಯಿಂದ ಬರುವ ರಕ್ತ ಅಲ್ಲ, ಅದು ಎಲುಬಿನ ತುಂಡಿನಿಂದ ಬರುವ ರಕ್ತ, ಅದು ನನಗೆ ತುಂಬಾ ಇಷ್ಟ ಆಗ್ತದೆ, ಖುಷಿ ಆಗ್ತದೆ ಅಂತ ಹೇಳಿ ಈ ಶ್ರೀಮಂತ ನಾಯಿ ಅದನ್ನ ಇನ್ನೂ ಹೆಚ್ಚು ಜಗಿತದೆ. ಈ ಒಣಗಿದ ಎಲುಬಿನ ತುಂಡನ್ನು ಜಗಿಯುವಾಗ ಏನಾಗ್ತದೆ ಹೇಳಿದ್ರೆ, ಈ ಒಸಡು ಒಡೆದು ಹೋಗಿ ತುಂಬಾ ರಕ್ತ ಬಂದು ಈ ನಾಯಿಗೆ ಖುಷಿ ಆಗುವಂತದ್ದು, ರಕ್ತದ ರುಚಿ ಬಹಳ ಒಳ್ಳೇದುಂಟು ಅಂತ ಹೇಳಿ ಜಗ್ದು ಒಸಡೆಯಿಂದ ರಕ್ತ ಸೋರಿ ಆ ನಾಯಿ ದಾರುಣವಾಗಿ ಸಾವನ್ನಪ್ತದೆ. ಈ ಕತೆ ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಬ್ರು ಕೂಡ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಮಾದಕ ವಸ್ತು ಅನ್ನುವಂಥದ್ದು ಅದರಲ್ಲಿ ಸುಖ ಇಲ್ಲ ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕು. ಇವತ್ತು ಮನೆಯಲ್ಲಿ ಹೋಗಿ ಹೇಳಬೇಕು, ಮಾದಕ ವಸ್ತುವಿನಲ್ಲಿ ಸುಖ ಇಲ್ಲ, ಅದು ನಮ್ಮ ದೇಹವನ್ನ ಸುಟ್ಟುಕೊಂಡು, ನಾವೇ ನಮ್ಮ ದೇಹವನ್ನು ಸುಟ್ಟುಕೊಂಡು ಪಡುವಂತ ಆನಂದ. ಸಿಗರೇಟ್ ಅನ್ನ ಗಂಡಸರು ಬಾರಿ ಚಂದ ಕೇಳಿತಾರೆ, ಹೀರೋಯಿಸಂ ತೋರಿಸ್ಲಿಕ್ಕಾಗಿ, ಮಕ್ಕಳು ಕೂಡ. ಆದ್ರೆ ಆ ಹೊಗೆ ಅವರ ಶ್ವಾಸಕೋಶವನ್ನ ಸುಟ್ಟುಕೊಂಡು ಪಡುವಂತ ಆನಂದವೇ ಹೊರತು ಅದು ಸಿಗರೇಟಿನಲ್ಲಿ ಇಲ್ಲ ಅಂತ ನಾವು ತಿಳ್ಕೊಳ್ಬೇಕಾದ್ದು. ಇನ್ನೊಂದು ಮುಖ್ಯವಾದ 3ನೇ ಸಮಸ್ಯೆ ನಮ್ಮ ಮಕ್ಕಳು ಇವತ್ತು ಎದುರಿಸುವಂಥದ್ದು, ಭಾವನೆಗಳ ಮೇಲೆ ಹಿಡಿತ ಇಲ್ಲದೆ ಇರುವಂಥದ್ದು. ಎಲ್ಲಿ ಹೇಗೆ ವರ್ತಿಸಬೇಕು, ಹೇಗೆ ಮಾತಾಡಬೇಕು, ಮತ್ತೆ ಸೋಲನ್ನ ಹೇಗೆ ಸ್ವೀಕಾರ ಮಾಡಬೇಕು ಅನ್ನುವಂಥ ಬಗ್ಗೆ ನಮ್ಮ ಮಕ್ಕಳಿಗೆ ಇವತ್ತು ಗೊತ್ತಿಲ್ಲ. ನೀವು ಪೇಪರ್ ವರದಿಗಳನ್ನು ನೋಡಿರ್ಬಹುದು. MBBS ಮಾಡಿದ ಒಂದು ಹುಡುಗಿ MD ಮಾಡ್ಲಿಕ್ಕೆ ಸೀಟ್ ಸಿಗ್ಲಿಲ್ಲ ಅಂತ ಹೇಳಿ ಸುಸೈಡ್ ಮಾಡಿಕೊಳ್ತಾಳೆ. ಹಾಗಿದ್ರೆ ಅಷ್ಟು ವರ್ಷಗಳ ಕಾಲ ಅಪ್ಪ ಅಮ್ಮ ಕಷ್ಟಪಟ್ಟು ಡಾಕ್ಟರ್ ಕಲಿಸಿ ಏನು ಪ್ರಯೋಜನ ಬಂತು? MDಗೆ ಸೀಟ್ ಸಿಗ್ಲಿಲ್ಲ ಅಂತ ಹೇಳಿ ಆತ್ಮಹತ್ಯೆ ಅದೇ ಒಂದು ಪರಿಹಾರ ಅಂತ ಮಕ್ಕಳು ಯೋಚನೆ ಮಾಡೋದಾದ್ರೆ ಅವರಿಗೆ ಸೋಲನ್ನು ಸ್ವೀಕಾರ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ಆಯ್ತಲ್ವಾ?
ಒಂದು ಮಗು ತಾನೇ ಯಾವಾಗಲೂ ಫಸ್ಟ್ ರ್ಯಾಂಕ್ ಬರುದು, ಆ ಸಲ ಅವಳು ಫಸ್ಟ್ ರ್ಯಾಂಕ್ ಬರಲಿಲ್ಲ ಅಂತೇಳಿ ಅವಳ ಫ್ರೆಂಡ್ಸಿನ ಟಿಫಿನ್ ನಲ್ಲಿ ವಿಷ ಹಾಕಿ ಕೊಡ್ತಾಳಂತೆ, ಅಂದ್ರೆ ನಾನೇ ಬರಬೇಕು ಅಂತ ಹೇಳಿ. ಈ ರೀತಿಯ ಭಾವನೆಗಳು ನಮ್ಮ ಮಕ್ಕಳ ಮನಸ್ಸಿನಲ್ಲಿ ಇವತ್ತು ಯಾಕೆ ಬರ್ತಾ ಉಂಟು? ಟೀಚರ್ ಏನಾದರೂ ರಿಮಾರ್ಕ್ ಹೇಳಿದ್ರೆ ಟೀಚರ ಮೇಲೆ ಇದು ಮಾಡುವಂತಹ ಒಂದು ಪರಿಸ್ಥಿತಿ, ಅಂದ್ರೆ ಭಾವನೆಗಳ ಮೇಲೆ ಹಿಡಿತ ಇಲ್ಲದ ಸಮಸ್ಯೆಗಳನ್ನ ನಾವು ಯಾಕೆ ಎದುರಿಸ್ತಾ ಇದ್ದೇವೆ? ಇದಕ್ಕೆ ಒಂದು ಕೆಲವಾರು ಕಾರಣಗಳನ್ನ ನಾವೊಂದು ನೋಡುವುದಾದ್ರೆ, ನಾವು ಸಣ್ಣದಿರುವಾಗ ಹೇಗೆ ಇತ್ತು ಅನ್ನೋದನ್ನ ನೋಡ್ಬೇಕು. ಯಾಕೆ ನಮ್ಮ ಮಕ್ಕಳು ಹೀಗೆ, ನಾವು ಸಣ್ಣದಿರುವಾಗಕ್ಕೂ ಈಗಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿ. ನಾವೆಲ್ಲರೂ ಕೂಡ ನಮ್ಮ ಅಮ್ಮ, ಹೆಚ್ಚಿನವರ ಅಮ್ಮ ಮನೆಯಲ್ಲಿದ್ದವರು. ನಾವು ಎಷ್ಟನೇ ವರ್ಷಕ್ಕೆ ಶಾಲೆಗೆ ಹೋದದ್ದು? 6 ವರ್ಷ ಆಗುವಾಗ ಶಾಲೆಗೆ ಹೋದದ್ದು. ನಮ್ಗನ್ನ 3 ವರ್ಷಕ್ಕೆ ಯಾರು ಶಾಲೆಗೆ ಕಳಿಸಿದವರಿಲ್ಲ. ಅಪ್ಪ ಅಮ್ಮನ ಪ್ರೀತಿಯಲ್ಲಿ 6 ವರ್ಷಗಳವರೆಗೆ ನಾವು ಮನೆಯಲ್ಲೇ ತುಂಬಾ ಖುಷಿ ಪಟ್ಟವರು ಮತ್ತು ನಾವು ಕೂಡು ಕುಟುಂಬದಲ್ಲಿದ್ದವರು. ನಮ್ಮ ಮನೆಯಲ್ಲಿ ನಾವು ಒಬ್ಬರೇ ಮಕ್ಕಳಲ್ಲ, ಅಪ್ಪ ಅಮ್ಮನಿಗೆ ನಾವೇ 3-4 ಮಕ್ಕಳು. ಮತ್ತೆ ನಾವು ಅಜ್ಜಿ ಮನೆಗೆ ಹೋಗೋದು ರಜೆಯಲ್ಲಿ. ಅಜ್ಜಿ ಮನೆಯಲ್ಲಿ ಅಜ್ಜಿಗೆ ಇನ್ನು 6-7-8 ಮಕ್ಕಳು, ಅವರ ಮಕ್ಕಳಂದ್ರೆ ಮೊಮ್ಮಕ್ಕಳು. ಎಷ್ಟು ಮೊಮ್ಮಕ್ಕಳು ಎಲ್ಲ ಸೇರಿ ಖುಷಿ ಪಡ್ತಾ ಇದ್ದೇವೆ ರಜೆಯಲ್ಲಿ. ಈಗ ನಾವು ರಜೆಯಲ್ಲಿ ಶಿಬಿರಗಳಿಗೆ ಕಳಿಸೋದು ಮಕ್ಕಳನ್ನ. 3 ವರ್ಷ ಆಗುವಾಗಲೇ ಮಗುವನ್ನ ನಾವು ಶಾಲೆಗೆ ಹಾಕುವಂಥದ್ದು. ನೋಡಿ, ಮಗುವಿಗೆ ಎಲ್ಲಿ ಎಲ್ಲ ಹಿನ್ನಡೆ ಆಗ್ತಾ ಉಂಟು ಅಂತೇಳಿ. ಅಂದ್ರೆ ಎಲ್ಲರ ಜೊತೆ ಕೂಡಿ ಬಾಳುವಂತ ಕಲೆಯನ್ನ ಮಗು ಕಲಿತಾ ಇಲ್ಲ. ಯಾಕಂತ ಹೇಳಿದ್ರೆ ಅದು ಇವತ್ತು ವಿಭಕ್ತ ಕುಟುಂಬದಲ್ಲಿ ಉಂಟು. ಅಪ್ಪ ಅಮ್ಮ ಮಗು ಮಾತ್ರ ಇರುವಂತಹ ಜಾಗದಲ್ಲಿ ಅದಕ್ಕೆ ಹೇಗೆ ವರ್ತಿಸಬೇಕು ಅನ್ನುವಂತ ಇದರಲ್ಲಿ ಹಿನ್ನಡೆ ಆಗ್ತಾ ಉಂಟು. ಮತ್ತು ಬಹಳ ಬೇಗ ಮಗು ಅಪ್ಪ ಅಮ್ಮನಿಂದ ದೂರ ಆಗ್ತಾ ಉಂಟು. ಅಪ್ಪ ಅಮ್ಮ ಇಬ್ರು ಕೆಲಸಕ್ಕೆ ಹೋಗುವ ಕಾರಣ ಮಗುವಿಗೆ ಕೊಡ್ಲಿಕ್ಕೆ ಅಪ್ಪ ಅಮ್ಮನಿಗೆ ಸಮಯ ಇಲ್ಲ. ಇನ್ನೊಂದು ಮುಖ್ಯವಾದದ್ದು, ನಮ್ಮ ಅಪ್ಪ ಅಮ್ಮನಿಗೆ ನಮ್ಮ ಮಕ್ಕಳಿಗೆ ಕಲಿಸುವ ಅಧ್ಯಾಪಕರ ಮೇಲೆ ಬಹಳ ಗೌರವ ಇತ್ತು. ನನ್ನ ಮಗುವಿನ ಟೀಚರ್ ಅಂತ ಹೇಳಿದ್ರೆ ಅವರಿಗೂ ಕೂಡ ಟೀಚರೇ, ಅಷ್ಟು ಒಂದು ಭಯ ಭಕ್ತಿ ಗೌರವ ಇತ್ತು. ಆ ಕಾರಣಕ್ಕಾಗಿ ನಮ್ಗೆ ಟೀಚರ್ಸ್ ಅಂದ್ರೆ ಒಂದು ಹೆದರಿಕೆ ಇತ್ತು. ಈಗ ಏನಾಗಿದೆ, ಈಗ ನಾವು ರಕ್ಷಕರು ಏನ್ ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ, ಅವರೇನ್ ಕಲಿಸೋದು ಅಂದ್ರೆ ನಾವು ಮಕ್ಕಳ ಎದುರು ಅಧ್ಯಾಪಕರನ್ನ ಕೇವಲವಾಗಿ ಮಾತಾಡ್ತೇವೆ. ಅವಳೇನು, ಅವಳ ಹಾಗೆ, ಅವನ್ ಹೀಗೆ. ರಕ್ಷಕರೇ, ನಾನು ಪ್ರತಿ ರಕ್ಷಕರ ಸಭೆಯಲ್ಲಿ ಹೇಳ್ತೇನೆ, ಯಾವತ್ತೂ ನಾವು ನಮ್ಮ ಮಕ್ಕಳಿಗೆ ಕಲಿಸುವ ಅಧ್ಯಾಪಕರ ಬಗ್ಗೆ ಕೇವಲವಾಗಿ ಮಾತಾಡಬಾರದು. ಮಕ್ಕಳ ಎದುರಿನಲ್ಲಿ ಅಂತೂ ನಾವು ಹೇಳಲೇಬಾರದು. ನೀವು ಕೇಳ್ಬೋದು ಟೀಚರ್ಸ್ ಎಲ್ಲ ಸರಿ ಇದ್ದಾರಾ ಅಂತ ಹೇಳಿ. ಕೊರತೆಗಳು ಸುಮಾರು ಇರ್ಬಹುದು, ಒಪ್ಪಿಕೊಳ್ತೇನೆ ನಾನು. ಎಲ್ಲರೂ ಎಲ್ಲಾ ರೀತಿಯಲ್ಲಿ ಸರಿ ಅಂತ ಹೇಳೋದಿಲ್ಲ. ಆದ್ರೆ ನಮ್ಗೆ ಏನೇ ಟೀಚರ್ಸ್ ಬಗ್ಗೆ ಸಮಸ್ಯೆ ಇದ್ರು ಅದನ್ನ ಟೀಚರ್ಸ್ ಹತ್ರ ಪರ್ಸನಲ್ ಆಗಿ ಹೋಗಿ ಡಿಸ್ಕಸ್ ಮಾಡ್ಬೇಕೇ ಹೊರತು ನಮ್ಮ ಮಕ್ಕಳ ಎದುರಲ್ಲಿ ಅದನ್ನ ಹೇಳಬಾರ್ದು. ಯಾಕೆ ಅಂತ ಹೇಳಿದ್ರೆ ಅದು ನಮ್ಮ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತದೆ. ಮಗು ಯಾವಾಗ ಕಲಿಯುವುದು ಅಂತ ಹೇಳಿದ್ರೆ, ಈ ಟೀಚರ್ ನನಗೆ ಒಳ್ಳೆ ಕಲಿಸ್ತಾರೆ ಅನ್ನುವಂತ ನಂಬಿಕೆ ಮಗುವಿನ ಮನಸ್ಸಲ್ಲಿ ಬರಬೇಕು. ನಾವೇ ಮಕ್ಕಳ ಎದುರಿನಲ್ಲಿ ಅಧ್ಯಾಪಕರನ್ನ ಟೀಕೆ ಮಾಡಿದ್ರೆ, ದೂಷಣೆ ಮಾಡಿದ್ರೆ ಮಗು ಏನ್ ತಿಳ್ಕೊಳ್ತದೆ, ನನ್ನ ಟೀಚರ್ಗೆ ಏನು ಗೊತ್ತಿಲ್ಲ ಅಂತ ತಿಳ್ಕೊಳ್ತದೆ. ಅದಾಗ್ಲಿಕ್ಕೆ ಬಿಡಬಾರ್ದು. ಅದು ಮಕ್ಕಳ ಮನಸ್ಸಿನ ಮೇಲೆ ಬಹಳಷ್ಟು ಪರಿಣಾಮ ಬೀರ್ತದೆ. ಆದ್ರಿಂದ ಬಹಳ ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಕಲಿಸುವ ಅಧ್ಯಾಪಕರ ಮೇಲೆ ರಕ್ಷಕರಿಗೆ ಬಹಳಷ್ಟು ಗೌರವ ಇರಬೇಕು. ಇನ್ನೊಂದು, ಪೇರೆಂಟ್ಸ್ ಯಾವಾಗ್ಲೂ ರೋಲ್ ಮಾಡೆಲ್ ಆಗಿರ್ಬೇಕು. ನಾವ್ ಯಾವಾಗ್ಲೂ ಹೇಳ್ಬಾರ್ದು ನೀನು ಟಿವಿ ನೋಡ್ಬೇಡ ಅಂತ ಹೇಳುದು, ನಾನು ಟಿವಿ ನೋಡುದು. ಈ ರೀತಿ ಮಾಡಿದ್ರೆ ಮಕ್ಕಳು ಯಾವಾಗ್ಲೂ ಕೇಳೋದಿಲ್ಲ. ನಿಮ್ಗೆ ನಿಮ್ಮ ಮಕ್ಕಳು ಏನಾಗಬೇಕು, ಏನು ಮಾಡ್ಬೇಕು ಅಂತ ಉಂಟೋ ನೀವು ಮಾಡ್ಬೇಕು. ಮಗು 5 ಗಂಟೆಗೆ ಹೇಳ್ಬೇಕಾ, ನೀವು 5 ಗಂಟೆಗೆ ಹೇಳಿ. ನೀವು ಹೇಳುದು ಬೇಡ, ಮಗು 5 ಗಂಟೆಗೆ ಹೇಳ್ತದೆ. ಮಗು ಟಿವಿ ನೋಡುದು ಬೇಡವಾ, ನೀವು ಟಿವಿ ನೋಡ್ಬೇಡಿ. ಮಗು ನೋಡುವುದಿಲ್ಲ, ಮಗು ಓದುದಿಲ್ಲ. ಕೆಲವು ಪೇರೆಂಟ್ಸ್ ಬಂದು ಹೇಳ್ತಾರೆ, ಮಗ ಓದುದೇ ಇಜ್ಜಿ ಅಂತ, ಓದುದೇ ಇಲ್ಲ ಅಂತ ಹೇಳಿ. ಯಾಕೆ ಓದುದಿಲ್ಲ? ನಮ್ಮ ಮನೆಯಲ್ಲಿ ಓದುವ ವಾತಾವರಣ ಇಲ್ಲ. ನಮ್ಮ ಮನೆಯಲ್ಲೂ 4-6 ಪುಸ್ತಕಗಳನ್ನ ನೀವು ಓದಿ ಪುರ್ಸೋತಿರುವಾಗ ಮಗು ನೋಡ್ತದೆ ಅದನ್ನ. ಅಪ್ಪ ಓದ್ತಾರೆ, ಅಮ್ಮ ಓದ್ತಾರೆ ಅಂತ ಹೇಳಿ. ಅದನ್ನು ನೋಡಿ ಮಕ್ಕಳು ಕಲಿತಾರೆ. ಯಾಕಂತ ಹೇಳಿದ್ರೆ ನಾವು ಹೇಳಿದ್ದನ್ನ ಮಕ್ಕಳು ಯಾವತ್ತೂ ಕೇಳುವುದಿಲ್ಲ, ನಾವು ಮಾಡಿದ್ದನ್ನ ನೋಡಿಯೇ ಅವರು ಮಾಡುವಂಥದ್ದು ಅನ್ನುವಂಥದ್ದನ್ನ ನೀವು ತಿಳ್ಕೊಳ್ಬೇಕು. ತುಂಬಾ ಹಠ ಮಾಡ್ತಾರೆ. ಪೇರೆಂಟ್ಸಿನ ಕಂಪ್ಲೇಂಟ್ ಉಂಟು. ಒಂದು ಸಲ ಕೌನ್ಸಿಲರ್ ಗಂಗಾಧರ ಬೆಳ್ಳಾರಿ ಅವರ ಹತ್ರ ಒಬ್ರು ಅಪ್ಪ ಬಂದ್ರಂತೆ, ನನ್ನ ಮಗ ತುಂಬಾ ಹಠ ಮಾರಿ ಏನಾದ್ರೂ ಅವನಿಗೆ ಸ್ವಲ್ಪ ಕೌನ್ಸಿಲಿಂಗ್ ಮಾಡಬೇಕು ಅಂತ ಹೇಳಿ. ಆಗ ಡಾಕ್ಟರ್ ಹೇಳ್ತಾರಂತೆ, ಇವತ್ತು ನನಗೆ ಪುರ್ಸೋತಿಲ್ಲ, ನೀವು ನಾಳೆ ಬನ್ನಿ ಅಂತ ಹೇಳಿ. ಇಲ್ಲ, ನನಗೆ ನಾಳೆ ಪುರ್ಸೋತಿಲ್ಲ, ಇವತ್ತೇ ನೀವು ಕೌನ್ಸಿಲಿಂಗ್ ಮಾಡಬೇಕು ಅಂತ ಹೇಳ್ತಾರೆ. ಡಾಕ್ಟರ್ ಎಷ್ಟು ಸಲ ಹೇಳಿದ್ರು ಅಪ್ಪ ಬಿಡುವುದೇ ಇಲ್ಲ. ಅದಕ್ಕೆ ಡಾಕ್ಟರ್ ಹೇಳ್ತಾರಂತೆ, ನಿಮ್ಮ ಮಗ ಯಾಕೆ ಹಠ ಮಾರಿ ಅಂತ ಈಗ ಗೊತ್ತಾಯ್ತಾ? ನೀವೇ ಇಷ್ಟು ಹಠ ಮಾಡ್ತಾ ಇದ್ದೀರಿ, ಎಷ್ಟು ನಾನು ಹೇಳಿದ್ ನಿಮ್ಗೆ ಅರ್ಥ ಆಗುದಿಲ್ಲ, ಮತ್ತೆ ಮಗ ಹಠ ಮಾರಿ ಅಂತ ಹೇಳೋದು. ಅಂದ್ರೆ ನಮ್ಮ ಮಕ್ಕಳು ನಮ್ಮ ಪ್ರತಿರೂಪ, ಅದನ್ನು ನಾವು ತಿಳ್ಕೊಳ್ಬೇಕು. ನಮ್ಮ ಮಕ್ಕಳು ನಮ್ಮಲ್ಲಿ ಯಾವ ಗುಣಗಳಿವೆಯೋ ಅದೇ ಗುಣಗಳನ್ನ ಮಗು ಬೆಳೆಸಿಕೊಂಡು ಬರುವಂತದ್ದು. ಇನ್ನೊಂದು, ನಮ್ಮ ಸೈಕಾಲಜಿ ಮನಃಶಾಸ್ತ್ರ ಏನ್
ಹೇಳ್ತದೆ ಅಂತ ಹೇಳಿದ್ರೆ, ಒಂದು ಮಗುವಿನ ವರ್ತನೆ ಅನ್ನುವಂಥದ್ದು ಆ ಮಗುವಿನ ಅನುವಂಶೀಯತೆ ಮತ್ತು ಪರಿಸರದ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಅಂದ್ರೆ ಪರಿಸರ ಅಂದದ್ರಲ್ಲಿ ಅವನ ಯಾವ ಶಾಲೆಗೆ ಹೋಗ್ತಾನೆ, ಮತ್ತೆ ಅವನ ಫ್ರೆಂಡ್ಸ್ ಯಾರು, ಟೀಚರ್ಸ್, ಸಮಾಜ, ರಕ್ಷಕರು ಎಲ್ಲರೂ ಬಂತು, ಎಲ್ಲರೂ ಸೇರಿ ಒಂದು ಮಗು ನಿರ್ಮಾಣ ಆಗುವಂಥದ್ದು. ಯಾವುದೇ ಮಗು ಕೆಟ್ಟದಲ್ಲ. ಮಗು ಅಂತ ಹೇಳಿದ್ರೆ ಒಂದು ಬಿಳಿಯ ಹಾಳೆ, ಅದರಲ್ಲಿ ನೀವು ಚಂದಕ್ಕೆ ಚಿತ್ರ ಕೂಡ ಬರಿಬಹುದು, ತುಂಬಾ ಶಾಯಿಚೆಯಲ್ಲಿ ಅದನ್ನು ಹಾಳು ಕೂಡ ಮಾಡಬಹುದು. ಆದ್ರಿಂದ ಮಕ್ಕಳು ಹಾಳು, ಅವರು ಹೇಳುವುದಿಲ್ಲ, ಅವರು ಕೇಳುವುದಿಲ್ಲ ಅಂತ ಹೇಳುವುದಕ್ಕೆ ಅರ್ಥವೇ ಇಲ್ಲ. ಮಕ್ಕಳನ್ನ ಹೇಗೆ ಬೇಕಾದ್ರೂ ಶೇಪ್ ಮಾಡುವಂತ ಮುಖ್ಯವಾದ ಜವಾಬ್ದಾರಿ ನಮ್ಮ ಮೇಲೆ ಉಂಟು. ಅದಕ್ಕೆ ಹೇಳಿದ್ದಾರೆ ನೋಡಿ, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಅಂತ ಹೇಳಿ. ಮೊದಲು ಮಗು ಎಲ್ಲಿ 5-6 ವರ್ಷದವರೆಗೆ ಬಿಲ್ಡಪ್ ಆಗೋದು ನಮ್ಮ ಮನೆಗಳಲ್ಲಿ. ಆದ ಕಾರಣ ಅಪ್ಪ ಅಮ್ಮನ ರೋಲ್ ಬಹಳ ಮುಖ್ಯ. ಆಮೇಲೆ ಬರುವಂತದ್ದು ಶಿಕ್ಷಕರು, ಆಮೇಲೆ ಬರುವಂತದ್ದು ಅವರ ಸಹಪಾಠಿಗಳು, ಆಮೇಲೆ ಸಮಾಜ, ಈ ಸುತ್ತುವರಿದ ಪರಿಸರ. ಇನ್ನೊಂದು, ಮಕ್ಕಳನ್ನು ಅತಿಯಾಗಿ ಪ್ರೀತಿ ಮಾಡೋದು, ಅತಿಯಾಗಿ ಶಿಕ್ಷೆ ಕೊಡೋದು, ಇದು ಎರಡೂ ಒಳ್ಳೇದಲ್ಲ. ಅತಿಯಾಗಿ ಪ್ರೀತಿ ಮಾಡಿದ್ರೆ ಮಕ್ಕಳು ಹಠಮಾರಿಗಳಾಗ್ತಾರೆ, ಅತಿಯಾಗಿ ಶಿಕ್ಷೆ ಕೊಟ್ರೆ ಮಕ್ಕಳು ಕೀಳರಿಮೆಯಿಂದ ಬಳಲ್ತಾರೆ. ಈಗ ಇನ್ನೊಂದು ಟ್ರೆಂಡ್ ಉಂಟು ನಮ್ಮ ಇದರಲ್ಲಿ, ಏನ್ ಗೊತ್ತಾ, ಮಕ್ಕಳು ಬ್ಲ್ಯಾಕ್ ಮೇಲ್ ಮಾಡೋದು. ನಿಮ್ಮ ಮನೆಯಲ್ಲಿ ಸಹ ನಿಮ್ಮ ಮಕ್ಕಳು ಮಾಡ್ತಾ ಇರ್ಬೋದು. ಮೊಬೈಲ್ ಕೊಡುದಿಲ್ವಾ, ನಾನು ಸಾಯ್ತೇನೆ ಅಂತ ಹೇಳುದು. ಒಬ್ಬ ಹುಡುಗ ದಂಡೆ ಮೇಲೆ ನಿಲ್ಲೋದು, ಮೊಬೈಲ್ ರೀಚಾರ್ಜ್ ಮಾಡಿ ನಾನು ಈಗ ಹಾರ್ತೇನೆ ಅಂತ ಹೇಳಿ. ಇನ್ನೊಂದು ಹುಡುಗ ಏನ್ ಮಾಡಿದ ಅಂತ ಹೇಳಿದ್ರೆ, ಅವನಿಗೆ ಕಾರಲ್ಲಿ ಸೆಂಡ್ ಆಫ್ ದಿವಸ ಕಾರಲ್ಲಿ ತಿರುಗಲಿಕ್ಕೆ 2,000 ರೂಪಾಯಿ ಬೇಕಿತ್ತು. ಅವನ ಅಪ್ಪ 2,000 ಇಲ್ಲ ಕೊಡುವುದಿಲ್ಲ ಹೇಳಿದಂತೆ, ರೂಮಿನಲ್ಲಿ ಬಾಗಿಲಾಕಿ ನಾನು ಸಾಯ್ತೇನೆ ಅಂತ ಹೇಳಿ. ಆ ಅಪ್ಪ 2,000 ರೂಪಾಯಿ ಕೊಟ್ಟು ಶಾಲೆಗೆ ಬಂದಿದ್ದಾರೆ. ಅವನು ಎಲ್ಲಿ ಹೋಗಿದ್ದಾನೆ ಅಂದ್ರೆ ಅಷ್ಟು ಭಯ. ಈ ರೀತಿಯಾಗಿ ಆಗಬಾರ್ದು. ರಕ್ಷಕರೇ ಒಂದು ತಿಳ್ಕೊಳ್ಳಿ, ಯಾವತ್ತೂ ಬಂದು ಟೀಚರ್ಸ್ ಹತ್ರ ನನ್ನ ಮಗು ನಾನು ಹೇಳಿದಾಗೆ ಕೇಳುವುದಿಲ್ಲ ಅಂತ ನೀವು ಹೇಳಲೇಬಾರ್ದು. ಅದು ತೀರಾ ಕೆಳಗಿನ ಹಂತ ಅಂತ ನಾನು ಹೇಳುದು. ನಮ್ಮ ಮಗು ನಾವು ಹೇಳಿದಾಗೆ ಕೇಳಲೇಬೇಕು. ನಮ್ಮ ಮಗು ನಾವು ಹೇಳಿದಾಗೆ ಕೇಳಲಿಲ್ಲ ಅಂತ ಹೇಳಿದ್ರೆ ಇನ್ನೊಬ್ರು ಯಾರದನ್ನು ಹೇಳುವಾಗ ಕೇಳಿಸ್ಲಿಕ್ಕೆ ಸಾಧ್ಯ? ಹೌದಾ ಅಲ್ವಾ? ನಮ್ಮ ಮಕ್ಕಳು, ನಾವು ಬೆಳೆಸಿದ ಮಕ್ಕಳು ನಾವು ಹೇಳಿದಾಗೆ ಕೇಳಲೇಬೇಕು. ಅಷ್ಟು ನೀವು ಆ ಮಕ್ಕಳ ಬ್ಲ್ಯಾಕ್ ಮೇಲ್ ತಂತ್ರಗಳಿಗೆ ಖಂಡಿತ ಬಲಿಯಾಗಬಾರ್ದು. ಅದನ್ನ ಮೊದಲ ಹಂತದಲ್ಲಿ ನೀವು ಚಿವುಟಿದ್ರೆ ಮಾತ್ರ ಅವರನ್ನ ನಿಮ್ಗೆ ಒಳ್ಳೆ ರೀತಿಯಲ್ಲಿ ಕೊಂಡೋಗ್ಲಿಕ್ಕಾಗ್ತದೆ. ಈ ಮಕ್ಕಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹೇಗೆ ಅವರಿಗೆ ಏನು ಬೇಕು ಅದನ್ನ ತಗೊಂಡು ಹೋಗ್ಲಿಕ್ಕಾಗಿ ಯಾವ ಮಟ್ಟಕ್ಕೆ ಕೂಡ ಇಳಿಲಿಕ್ಕೆ ತಯಾರಾಗ್ತಾರೆ. ಅವರು ನಮ್ಮ ವೀಕ್ನೆಸ್ ಅನ್ನ ನೋಟಿಸ್ ಮಾಡ್ತಾರೆ. ಅಪ್ಪ ಹೀಗೆ ಹೇಳಿದರೆ ಹೆದರ್ತಾರೆ, ಅಮ್ಮ ಹೀಗೆ ಮನೆ ಬಿಟ್ಟು ಹೋಗ್ತೇನೆ ಅಂತ ಹೇಳುವಂತಹ ಮಕ್ಕಳು ಕೂಡ ಇದ್ದಾರೆ. ಅದೇ ರೀತಿ ತುಂಬಾ ಶಿಕ್ಷೆ ಕೂಡ ಕೊಡಬಾರದು. ಮಕ್ಕಳಿಗೆ ತುಂಬಾ ಹೊಡೆಯೋದು, ಬಡಿಯೋದು ಇಂಥದ್ದನ್ನ ಯಾವತ್ತೂ ಮಾಡಬೇಡಿ. ಪ್ರೀತಿಗೆ ತುಂಬಾ ಶಕ್ತಿ ಇರುವಂತದ್ದು. ಪ್ರೀತಿಯಿಂದ ಬುದ್ಧಿ ಹೇಳಿ ನಾವು ರೋಲ್ ಮಾಡೆಲ್ಗಳಾಗಿರುವುದಕ್ಕೆ ನೀವು ಕಲಿಸಬೇಕು. ಒಂದು ಉದಾಹರಣೆ ಹೇಳ್ತೇನೆ. ತೇನ್ ಸಿಂಗ್ ಗೊತ್ತಲ್ಲ, ಎವರೆಸ್ಟ್ ಪರ್ವತವನ್ನ ಏರಿದವರು. 1953ನೇ ಇಸವಿಯಲ್ಲಿ ಎವರೆಸ್ಟ್ ಪರ್ವತವನ್ನ ಏರಿದ್ರಂತೆ, 40ನೇ ವರ್ಷ. ಆಗ ರಿಪೋರ್ಟರ್ಸ್ ಬಂದು ಕೇಳ್ತಾರಂತೆ, ಈ 40ರ ವಯಸ್ಸಿನಲ್ಲಿ ನಿಮ್ಗೆ ಎವರೆಸ್ಟ್ ಪರ್ವತವನ್ನ ಏರ್ಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂತೇಳಿ. ಆಗ ತೇನ್ ಸಿಂಗ್ ಹೇಳ್ತಾರಂತೆ, ನಾನು ಎವರೆಸ್ಟ್ ಪರ್ವತವನ್ನು ಏರಿದ್ದು 40ರ ವಯಸ್ಸಿನಲ್ಲೆಲ್ಲ, ನನ್ನ 10ನೇ ವಯಸ್ಸಿನಲ್ಲಿ ಮಾನಸಿಕವಾಗಿ ಏರಿದ್ದೇನೆ ಅಂತ ಹೇಳಿ. ಅವರು ಈ ಶೆರ್ಪಾ ಜನಾಂಗಕ್ಕೆ ಸೇರಿದವರು. ಈ ಮೇಕೆಗಳನ್ನ ಮೇಯಿಸ್ತಾರಲ್ವಾ, ಅವರ ಅಮ್ಮ ಏನ್ ಮಾಡ್ತಾ ಇದ್ರು ಹೇಳಿ, ತುಂಬಾ ಬಡವರು. 25 ಮೇಕೆಗಳನ್ನ ಕೊಟ್ಟು ಎವರೆಸ್ಟಿನ ಕೆಳಗೆ ತಪ್ಪಲಲ್ಲಿ ಈ ಹುಡುಗನನ್ನ ಬಿಡ್ತಾ ಇದ್ದಂತೆ, ಬುತ್ತಿ ಮತ್ತು ನೀರು ಕೊಟ್ಟು, ಸಂಜೆ ಆಗುವಾಗ ಮೇಯಿಸಿಕೊಂಡು ಬಾ ಅಂತೇಳಿ. ಆಗ ಅವನ ಅಮ್ಮ ಯಾವತ್ತು ಹೇಳ್ತಾರಂತೆ, ಇದು ಎವರೆಸ್ಟ್ ಪರ್ವತ ಮಗು, ಇದನ್ನು ಯಾರು ಇವರಿಗೆ ಹತ್ತಲಿಲ್ಲ, ನೀನ್ ಹತ್ತೀಯ ಅಂತ ಕೇಳ್ತಾ ಇದ್ರಂತೆ. ಈ ಹುಡುಗ ಪ್ರತಿದಿನ ಪರ್ವತದ ಕೆಳಗೆ ಕೂತ್ಕೊಳ್ತಾನಲ್ವಾ, ಇವನು ಯೋಚನೆ ಮಾಡುದು, ಈ ಪರ್ವತ ಯಾರು ಹತ್ತಲಿಲ್ಲ, ನಾನು ಹತ್ತಬೇಕು ಅಂತ ಹೇಳಿ. ಆ ಕಾರಣಕ್ಕಾಗಿ 10ನೇ ವಯಸ್ಸಿನಲ್ಲಿ ಅಂತ ಒಂದು ಗುರಿ ಅವನ ತಲೆಯಲ್ಲಿ ಇದ್ದ ಕಾರಣ ಅವನಿಗೆ ಎವರೆಸ್ಟ್ ಪರ್ವತ ಹತ್ತಲಿಕ್ಕೆ ಸಾಧ್ಯ ಆಯಿತು. ಅಂದ್ರೆ ನಾವು ಪೇರೆಂಟ್ಸ್ ಆಗಿ, ರಕ್ಷಕರಾಗಿ ನಮ್ಮ ಮಕ್ಕಳಲ್ಲಿ ಇಂಥ ಒಂದು ಉನ್ನತವಾದ ಗುರಿಗಳನ್ನ, ಆಸೆಗಳನ್ನ ಬಿತ್ತುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾ ನಾನಿನ್ನು ಹೆಚ್ಚು ಹೊತ್ತು ಮಾತಾಡೋದಿಲ್ಲ. ತುಂಬಾ ಜನ ಇದ್ದಾರೆ. ಪೇರೆಂಟ್ಸ್ ಹತ್ರ ಮಾತಾಡ್ಲಿಕ್ಕೆ ಹೋದ್ರೆ ಒಂದು ದಿವಸ ಮಾತಾಡಿದ್ರೂ ಮುಗಿಯದಷ್ಟು ವಿಚಾರಗಳಿವೆ. ಬಹಳ ತಾಳ್ಮೆಯಿಂದ ಕೇಳಿಸಿಕೊಂಡಿದ್ದೀರಿ. ನನ್ನನ್ನ ಇಲ್ಲಿ ಕರೆದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ PM ಶ್ರೀ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು, ಸಿಬ್ಬಂದಿ ವರ್ಗ ಹಾಗೂ ಎಲ್ಲ ರಕ್ಷಕರಿಗೆ, ತಾಳ್ಮೆಯಿಂದ ಕೇಳಿಸಿಕೊಂಡ ರಕ್ಷಕರಿಗೆ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಇನ್ನೊಂದು ಸಣ್ಣ ಕಾರ್ಯಕ್ರಮ, ಒಂದು 2 ನಿಮಿಷಗಳ ಒಂದು ಮಾಹಿತಿ ಕಾರ್ಯಕ್ರಮ ಇದೆ. ನಿಮಗೆ ಗೊತ್ತಿರ್ಬೋದು, HPV ಒಂದು ವ್ಯಾಕ್ಸಿನೇಷನ್ ಎನ್ನುವಂಥದ್ದನ್ನು ಕೇಂದ್ರ ಸರ್ಕಾರ ಮಾಡಿಕೊಂಡು ಬಂದಿದೆ. ಈ ಸಣ್ಣ ಮಕ್ಕಳಿಗೆ 14 ವರ್ಷದ ಮಕ್ಕಳಿಗೆ ಮುಂದಕ್ಕೆ ತಮ್ಮ ಗರ್ಭಾಶಯದ ಕ್ಯಾನ್ಸರ್ ಬರಬಾರ್ದು ಎನ್ನುವಂಥ ದೃಷ್ಟಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ವ್ಯಾಕ್ಸಿನೇಷನ್ ಆಗ್ತಿದೆ. ಅದನ್ನು ಮಾಹಿತಿ ನೀಡಲಿಕ್ಕಾಗಿ ನಮ್ಮೊಟ್ಟಿಗೆ ಅನಿತಾ ಮೇಡಮ್ ಅವರಿದ್ದಾರೆ, ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ. ತಾವು ದಯವಿಟ್ಟು ಬರಬೇಕು ಮೇಡಮ್, ಈ ಮಾಹಿತಿ ನೀಡಬೇಕು. ಹಾಗೆ ಸಾವಿತ್ರಿ ಮೇಡಮ್ ಅವರಿದ್ದಾರೆ, ನಮ್ಮ ಆಶಾ ಕಾರ್ಯಕರ್ತರು. ತಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇವೆ. ಈಗ ಆ ಒಂದು 2 ನಿಮಿಷಗಳ ಅವಧಿಯ ಮಾಹಿತಿಯನ್ನು ನೀಡಬೇಕು ವಿನಂತಿಸಿದೆ.
ಶಾಲಾ ಕಾರ್ಯಕ್ರಮಕ್ಕೆ ವೆಲ್ಕಮ್ ಟು ಆನ್ ದ ಡಯಸ್ ಆ್ಯಂಡ್ ಆಫ್ ದ ಡಯಸ್. ಈಗ ಒಂದು ನಾನು HPV ವ್ಯಾಕ್ಸಿನ್ ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ಲಿಕ್ಕೆ ಅಂತಿದ್ದೇನೆ. ಇದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಏನಂದರೆ ಇದು ನಮ್ಮ ಗರ್ಭಕಂಠದ ಕ್ಯಾನ್ಸರ್ಗೆ ಕಾರಣವಾದ ಒಂದು ವ್ಯಾಕ್ಸಿನ್, ಇದೊಂದು ವೈರಸ್ ಆಗಿರ್ತದೆ. ಇದನ್ನು ತಡೆಗಟ್ಟಲಿಕ್ಕೆ ಒಂದು ವ್ಯಾಕ್ಸಿನ್ ಈಗ ಬಂದಿದೆ. ಆ್ಯಕ್ಚುಲಿ ಇದು ಗೋಲ್ಡನ್ ಟೈಮ್. ಇದು ಈ ಟೈಮಲ್ಲಿ 14 ಏಜಿನ ಮಕ್ಕಳಿಗೆ ಬಂದಂಥ ವ್ಯಾಕ್ಸಿನ್. ಇದು ಹೇಗೆ ಬರ್ತದೆ ಅಂತ ಹೇಳಿದರೆ, ಈ ಏನಿದೆ HPV ವೈರಸ್ ಏನಿದೆ ಅಲ್ವಾ, ಅದು ನಮ್ಮ ಗರ್ಭಕಂಠದ ಜನಾಂಗಕ್ಕೆ ಬಂದು ನಾವೇನು ಸರ್ವಿಕ್ಸ್ ಅಂತ ಹೇಳ್ತೇವೆ, ಅಲ್ಲಿ ಬಂದು ಗರ್ಭಕಂಠದ ಕ್ಯಾನ್ಸರನ್ನು ಉಂಟು ಮಾಡುವಂಥದ್ದು. ಇದಕ್ಕೆ ಮೇನ್ ನಮ್ಮ ಭಾರತ ದೇಶದಲ್ಲೇ ಇದು ಒಂದು ಗರ್ಭಕಂಠದ ಕ್ಯಾನ್ಸರ್ 2ನೇ ಸ್ಥಾನದಲ್ಲಿದೆ. ಇದನ್ನು ತಡೆಗಟ್ಟಬೇಕಾದ್ರೆ HPV ವ್ಯಾಕ್ಸಿನ್ ಪ್ರಮುಖ ತಗೊಳ್ಳಬೇಕಾದ ಅಂಶವಾಗಿದೆ. ಈ HPV ವ್ಯಾಕ್ಸಿನ್ ಯಾರಿಗೆಲ್ಲ ಸಿಗ್ತದೆ ಅಂತ ಹೇಳಿದರೆ 14 ವರ್ಷದ ಹೆಣ್ಣು ಮಕ್ಕಳಿಗೆ ಮಾತ್ರ ಈ ವ್ಯಾಕ್ಸಿನ್ ಕೊಡುವಂಥದ್ದು. ಆಲ್ರೆಡಿ HPV ವ್ಯಾಕ್ಸಿನ್ ಕೊಡುವಂಥದ್ದು 90 ಡೇಸ್ ಕ್ಯಾಂಪೇನ್ ಸ್ಟಾರ್ಟ್ ಆಗಿದೆ. ಇದರಲ್ಲಿ ಆಲ್ರೆಡಿ 1 ಮಂತ್ ಆಲ್ರೆಡಿ ಮಕ್ಕಳೆಲ್ಲ ತಗೊಂಡಿದ್ದಾರೆ. ಇನ್ನು 2 ಮಂತ್ ಮಾತ್ರ ಬಾಕಿ ಇರುವಂಥದ್ದು. ಈ ವ್ಯಾಕ್ಸಿನನ್ನು ಎಲ್ಲಿ ಸಿಗ್ತದೆ ಅಂತ ಹೇಳಿದರೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೋಟೆಕಾರಿ ಬೀರಿ ಇದೆ ಅಲ್ವಾ, ಅಲ್ಲಿ ನೀವು ವ್ಯಾಕ್ಸಿನನ್ನು ತಗೊಳ್ಬೋದು. ಇದಕ್ಕೆ ಪೇರೆಂಟ್ಸ್ ಅವರದ್ದು ಕೂಡ ಪರ್ಮಿಷನ್ ಕೂಡ ಬೇಕಾಗ್ತದೆ. ಇದು ತಗೊಳ್ಳೋಕ್ಕಿಂತ ಮುಂಚೆ ಕನ್ಸೆಂಟ್ ಫಾರ್ಮ್ ಎಂದು ಬರೀಲಿಕ್ಕುಂಟು. ಪೇರೆಂಟ್ಸಿಂದ ಒಂದು ಕನ್ಸೆಂಟ್ ಫಾರ್ಮ್ ಅನ್ನು ಕೂಡ ತಗೊಳ್ಬೇಕಾಗ್ತದೆ. ಈ ವ್ಯಾಕ್ಸಿನಿಂದ ಏನಾದರೂ ಅಡ್ಡ ಪರಿಣಾಮ ಉಂಟಂತ ಕೇಳಿದರೆ ಏನು ಕೂಡ ಅಡ್ಡ ಪರಿಣಾಮ ಇಲ್ಲ. ಈಗ ನೀವು TT ವ್ಯಾಕ್ಸಿನ್ ಎಲ್ಲ ಹೇಗೆ ತಗೊಳ್ತೀರಿ ನೋಡಿ, ಹಾಗೇನೆ 0.5 ml ಎಡಕೈಗೆ ಕೊಡುವಂಥದ್ದು. ಇದರಲ್ಲಿ ಏನು ಅಡ್ಡ ಪರಿಣಾಮಗಳು ಬರುವಂತಿಲ್ಲ. ಇದೊಂದು ಸೇಫ್ ವ್ಯಾಕ್ಸಿನ್ ಆಗಿದೆ. ಆ್ಯಕ್ಚುಲಿ ಇದು ಹೊರದೇಶಗಳಲ್ಲಿ ಆಲ್ರೆಡಿ ಈ ವ್ಯಾಕ್ಸಿನ್ ಅನ್ನು ಕೊಡ್ತಾ ಇದ್ದಾರೆ. ಆದರೆ ಈ ನಮ್ಮ ಭಾರತ ದೇಶದಲ್ಲಿ ರೀಸೆಂಟ್ ಆಗಿ ಈ 1 ಮಂತಿಂದ ಸ್ಟಾರ್ಟ್ ಆಗಿದೆ. ಇದು ವೆರಿ ಇಂಪಾರ್ಟೆಂಟ್ ವ್ಯಾಕ್ಸಿನ್ ಆಗಿದ್ದರಿಂದ 14 ವರ್ಷದ ಹೆಣ್ಣು ಮಕ್ಕಳು ಕಡ್ಡಾಯವಾಗಿ ತಗೊಳ್ಬೇಕಾಗ್ತದೆ ನಮ್ಮ ಗರ್ಭಕಂಠದ ಕ್ಯಾನ್ಸರನ್ನು ತಡೆಗಟ್ಟಲಿಕ್ಕೋಸ್ಕರ. ಹಾಗೂ ಇದರಲ್ಲಿ ನಿಮಗೆ ಕೆಲವು ಕ್ವಶನ್ಸ್ ಬರ್ಬೋದು. ಈ ವ್ಯಾಕ್ಸಿನ್ ಯಾಕೆ ಹೆಣ್ಣು ಮಕ್ಕಳಿಗೆ ಮಾತ್ರ ಅಂತೇಳಿ. ಗರ್ಭಕೋಶ ಇರುವಂಥದ್ದು ಹೆಣ್ಣು ಮಕ್ಕಳಿಗೆ ಮಾತ್ರ ಅಲ್ವಾ, ಹಾಗೆ ಇದು ಹೆಣ್ಣು ಮಕ್ಕಳಿಗೆ ಮಾತ್ರ. ಅದು ಸಹ 14 ಏಜಲ್ಲಿ ಯಾಕೆ ಐಡಿಯಲ್ ಆಗಿ ಕೊಡ್ತೇವೆ ಅಂತ ಹೇಳಿದರೆ, ಈ ಟೈಮಲ್ಲಿ 14 ಇಯರಲ್ಲಿ ಸೆಕ್ಷುವಲ್ ಪ್ರೊಡಕ್ಷನ್ ಏನಿದೆ ಅದು ಹೆಣ್ಣು ಮಕ್ಕಳಲ್ಲಿ ಐಡಿಯಲ್ ಟೈಮ್ ಆಗಿರ್ತದೆ. ಆದ್ದರಿಂದ ಇದು 14 ಇಯರ್ ಏಜಲ್ಲಿ ಕೊಡುವಂಥದ್ದು. ಇದರಲ್ಲಿ ಯಾವ ಅಡ್ಡ ಪರಿಣಾಮ ಇಲ್ಲ. ಕಡ್ಡಾಯವಾಗಿ ನಿಮ್ಮ ಮನೆಯಲ್ಲಿರುವ 14 ವರ್ಷದ ಹೆಣ್ಣು ಮಕ್ಕಳಿಗೆ ಹಾಗೂ ಹತ್ತಿರ ಯಾರಾದಿತ್ತು, ಈಗ ಆಲ್ರೆಡಿ ಎಲ್ಲ ಸ್ಕೂಲಿಗೆ ಮಾಹಿತಿಯನ್ನು ಕೊಟ್ಟಾಗಿದೆ. ಈ ಸ್ಕೂಲಲ್ಲಿ ಕೂಡ 14 ವರ್ಷ ಮಕ್ಕಳೆಲ್ಲ ಇದ್ದರೆ ದಯಮಾಡಿ ಇದು ವ್ಯಾಕ್ಸಿನನ್ನು ತಗೊಳ್ಬೇಕಂತೇಳಿ ಕೇಳ್ಕೊಳ್ತೇನೆ. ಇದು ವ್ಯಾಕ್ಸಿನ್ ಕೋಟೆಕಾರ್ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಲಭ್ಯವಿದೆ. ಇದು ಇನ್ನು 2 ತಿಂಗಳು ಬಾಕಿ ಇರುವಂಥದ್ದು. ಈ ಸಮಯದಲ್ಲಿ ತಗೊಳ್ಬೇಕು. ಇನ್ನು ಫ್ಯೂಚರಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡಿಬೇಕಾದ್ರೆ ಈ ವ್ಯಾಕ್ಸಿನ್ ಅತಿ ಮುಖ್ಯವಾಗಿದೆ. ಬೇರೆ ನಿಮಗೆ ಯಾವುದಾದ್ರೂ ಕ್ವಶನ್ ಇದ್ರೆ ಇದರ ಬಗ್ಗೆ ಕೇಳ್ಬೋದು. ಕ್ವಶನ್ ಏನಾದರೂ ಉಂಟಾ ವ್ಯಾಕ್ಸಿನ್ ಬಗ್ಗೆ? ಏನಾದರೂ ಡೌಟ್ಸ್ ಏನಾದರೂ ಇದ್ರೆ ಕೇಳ್ಬೋದು. ಯಾಕಂದ್ರೆ ಇದು ನಮ್ಮ ದೇಶದಲ್ಲಿ ಗರ್ಭಕಂಠದ ಕ್ಯಾನ್ಸರ್ 2ನೇ ಅಂದರೆ ಸರ್ವೈಕಲ್ ಕ್ಯಾನ್ಸರ್ ಅಂತ ಏನು ಹೇಳ್ತೇವಲ್ಲ, ಅದು 2ನೇ ಸ್ಥಾನದಲ್ಲಿದೆ. ಆ ಒಂದು ಗರ್ಭಕಂಠ ತಡಿಲೇಬೇಕಂದ್ರೆ HPV ವ್ಯಾಕ್ಸಿನ್ ಬೇಕೇ ಬೇಕಾಗ್ತದೆ. ನಿಮ್ಮಲ್ಲಿ ಯಾವುದಾದ್ರು ಕ್ವಶನ್ಸ್ ಏನಾದರೂ ಇದ್ರೆ ಕೇಳ್ಬೋದು. ಕ್ವಶನ್ಸ್ ಏನಾದರೂ ಇಲ್ಲಾದ್ರೆ ನಾನು ಮುಗಿಸ್ತೇನೆ. ಎಲ್ಲರೂ ವ್ಯಾಕ್ಸಿನ್ ತಗೊಳ್ಬೇಕು. 14 ಇಯರ್ ಏಜಿನ ಹೆಣ್ಣು ಮಕ್ಕಳು ಎಲ್ಲರೂ ವ್ಯಾಕ್ಸಿನ್ ಅಂತ ತಗೊಳ್ಬೇಕು. ವಿನಿತಾ ಮೇಡಮ್ ನಡೆಸಿಕೊಡ್ಬೇಕು ವಿನಂತಿಸ್ತಿದ್ದೇನೆ. The future belongs to those who believe in the beauty of their dreams. Your little graduate has come such a long way. Kinder graduation is a sweet and proud milestone, a chance to celebrate everything they have learned, the friends they have made, and how much they have grown this year. Moving from preschool to kindergarten felt big, and now they have officially completed their first year of school. This is the time to welcome all our little graduates and also with the teachers who guided and inspiring them. Thank you so much for your unending commitment to complete this journey.
Your kindness and sincerity guided them to be better people, and today's celebration is a result of your contribution. Now let's call all our future shines brighters with the teachers. Ashraf, Muhammad Rashad, Muhammad Sahil, Muhammad Fayan, Muhammad Rais, Muhammad Numan, M.A. Muhammad Anas, Lishan, Aisha Shanum, Aisha Fatima, Nafisa Amna, Fatima Fida, Mariam Rifa, Afisat Alia Harris. ಬರಬೇಕು. ನಿಮಗೆ ನಾವು ಉಚಿತ ಒಂದು ಪುಸ್ತಕವನ್ನು ಕೂಡ ನೀಡ್ತೇವೆ. ಟೆಕ್ಸ್ಟ್ ಬುಕ್ ಸಿಗ್ತದೆ ಸರ್ಕಾರದಿಂದ, ಮತ್ತು ಸರ್ಕಾರದಿಂದ ನೋಟ್ಸು ಕೂಡ ಸಿಗ್ತದೆ. ಆದರೆ ನಾವು ವಿಶೇಷವಾಗಿ ಮತ್ತೆ ನಾವು ಇಂಗ್ಲೀಷ್ ಮೀಡಿಯಮಿನ ಬೇರೆ ಪುಸ್ತಕವನ್ನು ಮತ್ತೆ ತರಿಸ್ತಿದ್ದೇವೆ. ಹಾಗಾಗಿ ತಾವು ಮುಂದಿನ ಎಲ್ಲ ವಿದ್ಯಾಭ್ಯಾಸಕ್ಕೆ ತಾವು ತಯಾರಾಗಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದು. ಎಲ್ಲ ಪೇರೆಂಟ್ಸ್ ಕೂಡ ತಾವೆಲ್ಲರೂ ಕೂಡ ಬಹಳ ಪ್ರೀತಿ ಇಟ್ಟು ನಮ್ಮ ಶಾಲೆಯ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಶಾಲೆಗೆ ಮಕ್ಕಳನ್ನು ಕಳಿಸಿಕೊಟ್ಟಿದ್ರಿ. ಒಳ್ಳೆಯ ವಿದ್ಯಾಭ್ಯಾಸವನ್ನು ನೀಡಿದಂಥ ನಮ್ಮ LKG UKGಯ ಎಲ್ಲ ಸ್ಟಾಫ್ಗಳಿಗೆ ಕೂಡ
ವಿಶೇಷವಾದ ಧನ್ಯವಾದವನ್ನು ಅರ್ಪಿಸಿಕೊಂಡು ಈಗ ನಮ್ಮ ಕಾರ್ಯಕ್ರಮದಲ್ಲಿರುವವರು ನಮ್ಮ ಕೌನ್ಸಿಲರ್, ಪುರಸಭೆಯ ಕೌನ್ಸಿಲರ್ ಶ್ರೀಯುತ ಸಲಾಂ ಸರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರೆರಡು ಮಾತಾಡಬೇಕು. ಅದರ ಜೊತೆಗೆ ನಮ್ಮೆಲ್ಲ ಪೇರೆಂಟ್ಸಿಗೆ ಒಂದು ಸೂಚನೆ, ರಿಸಲ್ಟಿನ ಬಗ್ಗೆ ನೀವು ತಲೆಬಿಸಿ ಮಾಡಬೇಡಿ. ಎಲ್ಲರೂ ಕೂಡ ಮಕ್ಕಳು ಪಾಸಾಗಿದ್ದಾರೆ. ಕೆಲವು ಮಕ್ಕಳದ್ದು ಸ್ವಲ್ಪ ತಡೆ ಹಿಡಿದಿದ್ದೇವೆ, ಅವ್ರಿಗೆ ಮತ್ತೆ ಎಕ್ಸಾಮ್ ಮಾಡುವುದು ನಾವು ತಿಳಿಸ್ತೇವೆ. ಬಾಕಿ ಎಲ್ಲ ಪಾಸಾಗಿದ್ದಾರೆ. ಆ ಪೇಪರನ್ನು ನೋಡಲಿಕ್ಕೆ ಇನ್ನೊಂದು ಹೇಳ್ತೇವೆ ಅಂತ ಹೇಳಿದಷ್ಟು ನೀವು ಗಡಿಬಿಡಿ ಮಾಡಿಕೊಡ್ಬೇಡಿ. ಸಂಧ್ಯಾ ಟೀಚರ್ ನಮಗೆ ಅಲ್ಲಿಂದ ಫೋನ್ ಮಾಡಿದ್ರು, ಅವರಿಗೆ ಫೋನ್ ಮಾಡಿದ್ರಂತೆ ನೀವು. ಹಾಗಾಗಿ KMC ಶಾಲೆಯ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಂತಹ ಮೇಡಮ್ರವರೇ ಹಾಗೂ STMC ಅಧ್ಯಕ್ಷರೇ, ಮುಖ್ಯೋಪಾಧ್ಯಾಯರೇ ಹಾಗೂ ರಹೀಂ ಮುಚ್ಚಲ್ರವರೇ, ಇವತ್ತು ಸೇರಿದಂತಹ ಎಲ್ಲ ಪೋಷಕ ವೃಂದದವರೇ ಹಾಗೂ ಈ ಶಾಲೆಯ ಕಣ್ಮಣಿ ಮಕ್ಕಳೇ, ನಾವು ಇವತ್ತು ಗ್ರ್ಯಾಜುಯೇಷನ್ ಡೇ ಮತ್ತು ಸಮುದಾಯದತ್ತ ಶಾಲೆ ಈ ಕಾರ್ಯಕ್ರಮದಲ್ಲಿ ಇದ್ದೇವೆ. ಬಹಳ 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 ಒಂದು ಖುಷಿ ಆಯ್ತು ಅಂತ ಹೇಳಿದ್ರೆ, LKG ಇಂದ UKG ಹೋಗುವಂಥ ಮಕ್ಕಳಿಗೆ ಒಂದು ಗ್ರ್ಯಾಜುಯೇಷನ್, ಹೆಚ್ಚಾಗಿ ಗ್ರ್ಯಾಜುಯೇಷನ್ ಬರೋದು ಯಾವಾಗ ಅಂತ ಹೇಳಿದ್ರೆ ಡಿಗ್ರಿ ಕಾಲೇಜಲ್ಲಿ ಮಾತ್ರ. ಇಂಜಿನಿಯರ್ ಆದಾಗ, BBM ಆದಾಗ, BCom ಆದಾಗ ಅವರಿಗೊಂದು ಡಿಗ್ರಿ ಅಂತ ಒಂದು ಸರ್ಟಿಫಿಕೇಟ್ ಕೊಡು ಮತ್ತು ಅದೇ ಡ್ರೆಸ್ ಹಾಕಿ ಯಾವ ರೀತಿ ಕುಲಪತಿಗಳು ಬಂದು ಕೊಡ್ತಾರೋ ಅದೇ ರೀತಿ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಈ ಶಾಲೆಯ ಎಲ್ಲ ಅಧ್ಯಾಪಕ ವೃಂದದವರಿಗೆ. ಮತ್ತೊಂದು ವಿಷಯ ಅಂತ ಹೇಳಿದ್ರೆ 230 ಮಕ್ಕಳಿಗೆ 23 ಸ್ಟಾಫ್ ಈ ಶಾಲೆ ಇದೆ. ಇದು ಯಾವ ಒಂದು ಬಯಸಿ ಬಂದ ಭಾಗ್ಯವೋ ಅಲ್ಲ, ನಿಮಗೆ ಸಿಕ್ಕಿದಂತಹ ಒಂದು ಯಾವ ಒಂದು ಮುತ್ತಿನ ಹಾರ ಅಂತ ಹೇಳ್ಬೋದು. ಈ ಶಾಲೆಯಲ್ಲಿ ಕಲಿಯುವಂತಹ ಮಕ್ಕಳಿಗೆ ಸಿಕ್ಕಿದಂಥ ಒಂದು ಭಾಗ್ಯ ಇದು. ಈ ಭಾಗ್ಯವನ್ನು ನೀವು ಯಾವಾಗ ಒಂದು ಸಾಮಾನು ಸಿಕ್ಕಿದ್ರೆ ಅದನ್ನು ರಿಟರ್ನ್ಸ್ ಹೇಗೆ ಕೊಡುವುದು ಅಂತೇಳಿ ಅದಕ್ಕೊಂದು ಮೌಲ್ಯ ಕಟ್ಟಲಿಕ್ಕೆ ಆಗಲಿಕ್ಕಿಲ್ಲ. ಯಾಕಂದ್ರೆ ವಿದ್ಯೆಯನ್ನು ಕಲಿಸಿಕೊಡುವಂತಹ ಒಂದು ಅಧ್ಯಾಪಕರಿದ್ದಾರೆ. ಆವಾಗ ನೀವು ವಿದ್ಯಾವಂತರಾದಾಗ ಆ ವಿದ್ಯಾವಂತರನ್ನು ನೀವು ತಿರುಗಿ ಹೇಗೆ ಕೊಡುವುದು ಅಂತೇಳಿ, ನಿಮಗೆ ವಿದ್ಯೆಯನ್ನು ತಿರುಗಿಸಿಕೊಡ್ಲಿಕ್ಕೆ ಆಗ್ತದಾ? ನಿಜವಾಗ್ಲೂ ಸಾಧ್ಯ ಇಲ್ಲ. ಅದು ಯಾವ ರೀತಿ ಕೊಡಬೇಕಂತ ಹೇಳಿದ್ರೆ ಅದರ ರಿಟರ್ನ್ಸ್ ಅಂತ ಹೇಳಿದ್ರೆ ನೀವು ಕಲಿತ ಶಾಲೆಯನ್ನು ಗೌರವಿಸುವುದು, ಮತ್ತೆ ನಿಮಗೆ ಈಗ LKG UKGಯಲ್ಲಿ ಕೊಟ್ಟಂತಹ ಒಂದು ಪ್ರೋತ್ಸಾಹವನ್ನು ನಿಮಗೆ ಮುಂದಿನ ನಿಮಗೆ ವೇಗದ